ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಆರೋಗ್ಯದ ಮತ್ತು ಇತರ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಈ ವಾರದಲ್ಲಿ ಆಚರಣೆ ಆಯಿತು. ಈ ಮಾದಕ ದ್ರವ್ಯದ ಬಗ್ಗೆ ನಾವು ಬಹಳಷ್ಟು ಸಲ ಮಾತನಾಡಿದ್ದೇವೆ. ಈ ಮಾದಕ ದ್ರವ್ಯ ದಿನಾಚರಣೆಯ ಮಹತ್ವ ಏನು? ನೋಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಈ ಕ್ಷಣಿಕ ಸುಖಕ್ಕಾಗಿ ಈ ಮಾದಕ ದ್ರವ್ಯಕ್ಕೆ ತುತ್ತಾಗಿರುವುದು ಬಹಳ ನೋವಿನ ಸಂಗತಿ ಮತ್ತು ಆತಂಕಕಾರಿ ಬೆಳವಣಿಗೆ. ಸೊ ಇಂತಹ ಯುವ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ, ಅರಿವು ಮೂಡಿಸಲಿಕ್ಕೆ, ಅದರ ತೊಂದರೆಗಳ ಬಗ್ಗೆ, ಮಾದಕ ದ್ರವ್ಯಗಳ ತೊಂದರೆಗಳ ಬಗ್ಗೆ ವಿಶ್ವದಾದ್ಯಂತ ಜೂನ್ 26ರಂದು ವಿಶ್ವ ಮಾದಕ ದ್ರವ್ಯ ಜಾಗೃತಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಈ ಆಚರಣೆ ಮಾಡುವ ಉದ್ದೇಶ ಇಷ್ಟೇ, ಜನರಲ್ಲಿ ಈ ಮಾದಕ ದ್ರವ್ಯ ಯಾವ್ಯಾವ ರೀತಿಯ ಮಾದಕ ದ್ರವ್ಯಗಳಿದೆ, ಅದನ್ನು ತೆಗೆದುಕೊಂಡ್ರೆ ಏನೇನು ತೊಂದರೆಗಳಾಗ್ತಾ ಇದೆ, ಹೆಲ್ತ್ ಪ್ರಾಬ್ಲಮ್ಸ್ಗಳು ಏನಾಗುತ್ತೆ, ಮತ್ತು ಯಾವ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ, ಒಂದು ದೇಶದ ಪ್ರಗತಿಯ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತದೆ ಎನ್ನುವುದರನ್ನು ಜನರಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಈ ಜೂನ್ 26ರಂದು ಈ ಆಚರಣೆಯನ್ನು ಜಾರಿಗೆ ತರಲಾಯಿತು. ಒಂದು ಮನೆ ಹೇಗೆ ನಾಶವಾಗ್ತದೆ ಅಂತ ಕೂಡ ಹೇಳಬಹುದು. ಖಂಡಿತವಾಗಿ ಸರ್. ಯಾಕೆಂತೇಳಿದರೆ ನಮ್ಮ ಒಂದು ದೇಶದ ಶಕ್ತಿ ಅಂದರೆ ಯುವಜನರು. ಈಗ ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡ್ರೆ ನಮ್ಮ ದೇಶದ 50% ಮಂದಿ 21 ವರ್ಷದ ಕೆಳಗಿನವರು ಇದ್ದಾರೆ. 50ರಿಂದ 60% ಮಂದಿ. ಇದು ನಮ್ಮ ದೇಶದ ಆಸ್ತಿ. ನಾವು ಹೇಳ್ತೇವೆ ಯುವಜನರು ದೇಶದ ಆಸ್ತಿ ಅಂತ ಹೇಳಿ. ಯಾಕೆಂದರೆ ಅವರೇ ನಮ್ಮ ದೇಶದ ಪಿಲ್ಲರ್ಗಳು, ಸ್ಟ್ರೆಂತ್. ಈ ಯುವಜನರು ಜಾಸ್ತಿಯಾಗಿ ಈ ಚಟಕ್ಕೆ, ಮಾದಕ ದ್ರವ್ಯ ಚಟಕ್ಕೆ ತುತ್ತಾಗೋದ್ರಿಂದ ದೇಶದ ಪ್ರೊಡಕ್ಟಿವಿಟಿ ಏನಂತ ಹೇಳ್ತೀವಿ ನಾವು, ದೇಶದ ಉತ್ಪಾದನೆ ಅನ್ನೋದು, ದೇಶದ ಸಂಪೂರ್ಣವಾದಂಥ ಒಂದು ಆಧಾರ ಸ್ತಂಭವಾದಂಥ ಯುವಜನರು ಈ ಚಟಕ್ಕೆ ಬಿದ್ದರೆ ಬಹಳಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆರ್ಥಿಕವಾಗಿ ಬೀಳ್ತದೆ, ಸಾಮಾಜಿಕವಾಗಿ ಬೀಳ್ತದೆ, ಶೈಕ್ಷಣಿಕವಾಗಿ ಬೀಳ್ತದೆ, ಪ್ಲಸ್ ಇದು ಆರೋಗ್ಯದ ದೃಷ್ಟಿಯಿಂದಲೂ ಅಷ್ಟೇ. ಸೊ ವ್ಯಕ್ತಿಯ ದೈಹಿಕ ಆರೋಗ್ಯದ ಜೊತೆಗೆ ಸಮಾಜದ ಆರೋಗ್ಯವನ್ನು ಹಾಳು ಮಾಡ್ತದೆ. ಸೊ ಈ ಕಾರಣದಿಂದ ಪ್ರತಿ ವರ್ಷ ಏನಾದರೂ ಒಂದು ಥೀಮ್ ಇಟ್ಕೊಳ್ತೇವೆ. ಒಂದು ಥೀಮ್ ಇಟ್ಕೊಂಡು ನಾವು ಒಂದು ಧ್ಯೇಯವಾಕ್ಯ ಇಟ್ಕೊಂಡು ನಾವು ಅದನ್ನು ಸೆಲೆಬ್ರೇಟ್ ಮಾಡೋದು, ಒಂದು ಜಾಗೃತಿ ಮಾಡುವಂಥ ಕಾರ್ಯಕ್ರಮ. ಲಿಸನ್, ಈ ಬಾರಿ ಇದು ಲಿಸನ್ ಫಸ್ಟ್, ಅಂದರೆ ಮೊದಲು ಆಲಿಸಿ ಅಂತೇಳಿ. ಮೊದಲು ಆಲಿಸಿ ಅಂದರೆ ಈ ಡ್ರಗ್ಗಳಿಗೆ ತುತ್ತಾದಂಥ, ವ್ಯಸನಕ್ಕೆ ತುತ್ತಾದಂತಹ, ಮಾದಕ ದ್ರವ್ಯಕ್ಕೆ ತುತ್ತಾದಂತಹ ವ್ಯಕ್ತಿಗಳ ತೊಂದರೆಗಳನ್ನು ನಾವು ಆಲಿಸಿ, ಅವರ ಸಮಸ್ಯೆಗಳಿಗೆ ನಾವು ಒಂದು ಕಿವಿ ಕೊಟ್ಟು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳುವ ದೃಷ್ಟಿಯಿಂದ ಲಿಸನ್ ಫಸ್ಟ್ ಅಂತ ಹೇಳುವ ಒಂದು ಧ್ಯೇಯವಾಕ್ಯ ಇಟ್ಕೊಂಡು ನಾವು ಈ ಜಾಗೃತಿ ದಿನವನ್ನು ಆಚರಿಸ್ತಾ ಇದ್ದೇವೆ. ಅಂತಹ ವ್ಯಕ್ತಿಗಳಿಗೆ ನಾವು ಕೌನ್ಸಿಲಿಂಗ್ ನೀಡಿ, ಮಾನಸಿಕವಾಗಿ ಒಂದು ಸ್ಥೈರ್ಯ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು, ಅಂತಹ ಯುವಕರನ್ನು ಅವರಿಂದ ಪ್ರೊಡಕ್ಟಿವ್ ಆಗಿ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆ ಬರುವ ರೀತಿಯಲ್ಲಿ ನಾವು ಒಂದು ವ್ಯವಹಾರ ನಡೆಸಲಿಕ್ಕೆ, ಅವ್ರನ್ನ ಜಾಗೃತಿ ಮೂಡಿಸಲಿಕ್ಕೆ, ಅವರನ್ನು ಹೊಡೆದಬ್ಬಿಸಲಿಕ್ಕೆ ನಾವು ಈ ಜಾಗೃತಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗ ಮಾದಕ ದ್ರವ್ಯಗಳ ಬಗ್ಗೆ ಜಾಗೃತಿ ನಾವು ಮೂಡಿಸಬೇಕಿದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಹಾಗಿದ್ದರೆ ಈ ಯುವ ಜನತೆ, ನೀವು ಈಗ ಹೇಳಿದ್ರಿ ನಮ್ಮ ದೇಶದ ಸಂಪನ್ಮೂಲ ಅಂತ ಹೇಳ್ತೇವೆ. ಮೊದಲೆಲ್ಲ ಮಾನವ ಸಂಪನ್ಮೂಲ ಅಂತ ಗಣನೆಗೆ ತೆಗೆದುಕೊಳ್ತಿರಲಿಲ್ಲ. ಈಗ ಮಾನವ ಸಂಪನ್ಮೂಲವೇ ಒಂದು ದೊಡ್ಡ ವಿಭಾಗವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಅದನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಯುವ ಜನತೆ ಈ ಮಾದಕ ದ್ರವ್ಯಕ್ಕೆ ಬೀಳಲಿಕ್ಕೆ ಏನು ಕಾರಣಗಳು? ಸೊ ಮಾದಕ ದ್ರವ್ಯಕ್ಕೆ ಬೀಳಲಿಕ್ಕೆ ಹಲವಾರು ಕಾರಣಗಳಿದೆ. ಈಗ ನಮ್ಮ ಈಗಿನ ಜಗತ್ತು ಏನಿದೆ ಅಂದರೆ ಭಾಳ ಸ್ಪರ್ಧಾತ್ಮಕವಾದಂಥ ಜಗತ್ತು. ದಿನ ಬೆಳಗಾಗೋದ್ರಲ್ಲಿ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ, ಒತ್ತಡಗಳು. ಯಾವುದೇ ಕೆಲಸ, ಯಾವುದೇ ಒಂದು ಫೀಲ್ಡಿಗೆ ಹೋದರೂ ಸಹ, ಅದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ನಮ್ಮ ವರ್ಕಿಂಗ್ ಅಟ್ಮಾಸ್ಫಿಯರ್ ಇರೋದು, ನಮ್ಮ ಯಾವತ್ತು ತುದಿಗಾಲಿನಲ್ಲಿ ಇರಬೇಕಂತ ಆಗ್ತದೆ. ಇಲ್ಲಾಂದರೆ ಯು ಹ್ಯಾವ್ ಟು ಪರ್ಫಾರ್ಮ್ ಆರ್ ಪೆರಿಶ್. ಅಂದರೆ ನೀವು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯು ಹ್ಯಾವ್ ಟು ಗಿವ್ ರಿಸಲ್ಟ್ಸ್. ನೀವು ರಿಸಲ್ಟ್ ಕೊಡಲಿಲ್ಲ ಅಂದರೆ ಯು ಆರ್ ಔಟ್ ಆಫ್ ದ ರೇಸ್, ಹಿಂದೆ ಬೀಳ್ತೀವಿ. ಇದು ಏನಾಗ್ತದೆ ಅಂತ ಹೇಳಿದರೆ, ಎಲ್ಲರಿಗೂ ಈ ರೀತಿಯ ಪ್ರೆಷರನ್ನು, ಒತ್ತಡವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿ ಕೀಳರಿಮೆ ಬರ್ತದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ತಾನು ಅವನಿಗಿಂತ ಕಡಿಮೆ, ನನಗೆ ಅವನು ಮಾಡಿದಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ಭಾವನೆ ಬರ್ತದಲ್ಲ, ಆವಾಗ ಅವನಿಗೆ ಒಂದು ಅಡ್ಡದಾರಿ ಹಿಡಿತಾನೆ. ಅಡ್ಡದಾರಿ ಅಂದರೆ ನಾನು ಅವನ ರೀತಿ ಮಾಡಬೇಕು ಅಂತೇಳಿ ಅವನಿಗೆ ಮನಸ್ಸಿಗೆ ಒಂದು
ನೋವಾದಾಗ, ಮನಸ್ಸಿಗೆ ಒಂದು ಒತ್ತಡವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆದಾಗ ಈ ರೀತಿಯ ಮಾದಕ ದ್ರವ್ಯಗಳಿಗೆ ಕ್ಷಣಿಕ ಸುಖಕ್ಕಾಗಿ ಅದನ್ನು ತೆಗೆದುಕೊಂಡಾಗ, ಮಾದಕ ದ್ರವ್ಯ ನಾನು ತಗೊಳ್ಳಿಲ್ಲ, ತೆಗೆದುಕೊಂಡಾಗ ಒಂದು ರೀತಿಯ ಸ್ಥೈರ್ಯ ಮತ್ತು ಒಂದು ಮಾನಸಿಕವಾಗಿ ಒಂದು ನಾನು ಅವನಿಗೆ ಹಾಗೆ ಕೆಲಸ ಮಾಡಬಲ್ಲೆ ಅಂತೇಳೋ ಒಂದು ಪೊಳ್ಳು ಆತ್ಮವಿಶ್ವಾಸ ಬರುವಂಥ ಒಂದು ವ್ಯವಸ್ಥೆ, ಕ್ಷಣಿಕ ವ್ಯವಸ್ಥೆಗೆ ಅವನು ಒಗ್ಗಿಕೊಳ್ತಾನೆ. ಈ ಕಾರಣದಿಂದ ಒಮ್ಮೆ ಅದನ್ನು ಸೇವನೆಗೆ ಮಾಡಲಿಕ್ಕೆ ಶುರು ಮಾಡಿದಾಗ, ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಇತರರೊಳಗೆ ಕಾಂಪೀಟ್ ಮಾಡಲಿಕ್ಕೆ ಅವನಷ್ಟು ನೈಪುಣ್ಯ ಚಾಕಚಕ್ಯತೆ ಇಲ್ಲದಿದ್ದಾಗ ಇಂತಹ ಒಂದು ಅಡ್ಡದಾರಿ ಹಿಡಿದು ಈ ರೀತಿ ಮಾಡಿದಾಗ ಮತ್ತೆ ಕ್ರಮೇಣ ಅದು ಒಂದು ಅಭ್ಯಾಸವಾಗಿ ಬೆಳೀತದೆ. ಅದು ಒಮ್ಮೆ ಚಟಕ್ಕೆ ದಾಸರಾದ ಮೇಲೆ ಅದು ಮಾತಿದೆಯಲ್ಲ, ಚಟ ಹತ್ತಿಸ್ತದೆ ಹೇಳಿ, ಮತ್ತು ಜೀವಕ್ಕೆ ಕುತ್ತು ತಂದೇ ತರ್ತದೆ. ಅದನ್ನು ಒಮ್ಮೆ ನಾವು ಅದಕ್ಕೆ ದಾಸರಾಗಿ ಬಿಟ್ಟರೆ ಅದನ್ನು ಹೊರಬರುವುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅದು ಇದೆಲ್ಲ ಬೇಕಾಗ್ತದೆ. ಇಲ್ಲದಿದ್ದರೆ ಭಾಳಷ್ಟು ತೊಂದರೆಗಳಿಗೆ, ಆರ್ಥಿಕ ಸಮಸ್ಯೆಗಳು ಇರ್ತದೆ, ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಎಲ್ಲವೂ ಸಹ. ಒಬ್ಬ ಮಾದಕ ದ್ರವ್ಯ ಸೇವನೆ ಶುರು ಆದಮೇಲೆ ಅದು ದೇಹದ ಒಂದೊಂದೇ ಅಂಗಾಂಗಗಳನ್ನು ನುಂಗಿ ನೀರು ಕುಡಿದು ಆಪೋಷಣ ಮಾಡಿಬಿಡ್ತದೆ. ಅವರು ಸಮಾಜಕ್ಕೆ ಒಂದು ಹೊರೆಯಾಗ್ತಾರೆ, ಸಮಾಜಕ್ಕೆ ದೊಡ್ಡ ಬರ್ಡನ್ ಆಗಿ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಒಂದು ಹೊರೆಯಾಗ್ತಾರೆ. ಸೊ ಒಂದು ಈ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ, ಇದು ನಾನೀಗ ತಾನೇ ಹೇಳಿದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ. ಇನ್ನು ವಿದ್ಯಾರ್ಥಿಗಳಲ್ಲಿ, ಯುವಜನರಲ್ಲಿ ಈಗ ಏನಾಗಿದೆ ಅಂದರೆ, ಮೊದಲೆಲ್ಲ ಒಂದೊಂದು ಮನೆಯಲ್ಲಿ 10 ಮಕ್ಕಳಿದ್ರು, ಈಗ ಎಲ್ಲ ಒಂದೇ ಮಗು ಇರೋದು. ಸೊ ತಂದೆ ತಾಯಂದ್ರೆ ಏನು ಮಾಡ್ತಾರೆ ಅಂದರೆ, ಮಕ್ಕಳ ಮೇಲೆ ವಿಪರೀತವಾದಂಥ ಒತ್ತಡ, ನೀನು ಅದಾಗಬೇಕು ಇದಾಗಬೇಕು, ತಾವು ಏನು ಆಗಲಿಲ್ಲ ಅದನ್ನು ತಮ್ಮ ಮಕ್ಕಳ ಮುಖಾಂತರ ಮಾಡಿಸಲಿಕ್ಕೆ ಮಾಡ್ತಾರೆ. ಸೊ ಏನಾಗ್ತದೆ, ಮಕ್ಕಳಿಗೆ ವಿಪರೀತ ಒತ್ತಡದ, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅಥವಾ ಇಂಥದ್ದೇ ಆಗಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ಒತ್ತಡ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ. ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಮಕ್ಕಳಿಗೆ ಒಂದೇ ಸಮನೆ ನೀನು ಆಗಲೇಬೇಕು, ಅದು ಆಗಲೇಬೇಕು ಅಂತ ಹೇಳಿದಾಗ ಪಾಪ ಮಕ್ಕಳೇನು ಮಾಡ್ತಾರೆ, ಈ ಪ್ರೆಷರನ್ನು ತಾಳಲಾಗದೆ ಅವರು ಕ್ರಮೇಣವಾಗಿ ಈ ರೀತಿಯ ಚಟಗಳಿಗೆ ದಾಸರಾಗ್ತದೆ. ಅದು ಒಂದು ಕಾರಣ ಅದು ಇರ್ಬೋದು. ಮತ್ತು ಎಕ್ಸಾಮ್ ಟೆನ್ಷನ್, ಕೆಲವರಿಗೆ ಜೀವನದ ಎಕ್ಸಾಮ್ ಬೇರೆ ಮತ್ತು ನಮ್ಮ ಶಾಲೆಯ ಎಕ್ಸಾಮ್ ಬೇರೆ ಅನ್ನೋದರ ಬಗ್ಗೆ ವಿಶೇಷವಾದಂಥ ವ್ಯತ್ಯಾಸ ಗೊತ್ತಿರೋದಿಲ್ಲ. ಈ ಶಾಲೆಯ ಎಕ್ಸಾಮ್ಗಳನ್ನು ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಜೀವನದ ಎಕ್ಸಾಮಿನಲ್ಲಿ ಪಾಸ್ ಆಗೋದು ಮುಖ್ಯ, ಈ ಶಾಲೆಯ ಎಕ್ಸಾಮ್ ಅನ್ನೋದು ಬಹಳ ಮಾರ್ಕದ ಮಾನದಂಡದ ಮೇಲೆ ನಡೆಯುವಂಥದ್ದು. ಸೊ ಈ ಎಕ್ಸಾಮನ್ನು ತುಂಬ ಸೀರಿಯಸ್ ಆಗಿ ತಗೊಂಡಾಗ ಆವಾಗಲೂ ಸಹ ಈ ಟೆನ್ಷನಿಂದ ತಡ್ಕೊಳ್ಳದೆ ಅವರು ಈ ರೀತಿ ಒಂದು ಅಡ್ಡದಾರಿ ಹಿಡಿಯುವ ಸಾಧ್ಯತೆಗಳು ಇದೆ. ಇದಲ್ಲದೆ ಕೆಲವರು ಕ್ರೇಜ್, ಈಗ ಕಿಕ್, ಜಸ್ಟ್ ಫಾರ್ ಕಿಕ್. ಈಗಿನ ಜಗತ್ತಿನಲ್ಲಿ ಏನಂದರೆ ಎಲ್ಲ ಕ್ಷಣಿಕ ಸುಖ, ಜಸ್ಟ್ ಒಂದು ಸಹವಾಸ ದೋಷ, ಸ್ನೇಹಿತರ ಜೊತೆ ಸೇರಿ ವೀಕೆಂಡ್ಗಳಲ್ಲಿ ಮಸ್ತಿ ಮೋಜು ಮಾಡುವಂಥದ್ದು, ಪಾರ್ಟಿ ಮಾಡೋದು. ಸ್ನೇಹಿತ ಒಮ್ಮೆ ಹೇಳ್ತೇನೆ, ನೋಡಪ್ಪ ಇದು ತಗೋ, ಅವನು ಕಿಕ್ ಸಿಗ್ತದೆ ಅಂತೇಳಿ. ಆ ಕಿಕ್ ಏನು ಅಂತೇಳಿ ಅವನಿಗೆ ವಿಷಯನೇ ಗೊತ್ತಿರೋದಿಲ್ಲ. ಒಮ್ಮೆ ಅದನ್ನು ತಗೊಂಡಾಗ ಆಮೇಲೆ ಕ್ರಮೇಣ ಪುನಃ ತೆಗೆದುಕೊಳ್ಬೇಕು ಅನ್ನುವ ತುಡಿತ ಬರ್ತದೆ. ಸೊ ಅದರಿಂದ ಸಹ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗಿನ ಕಾಲದಲ್ಲಿ ಎಲ್ಲವೂ ಎಲ್ಲ ಕ್ಷಣದಲ್ಲೂ ಎಲ್ಲರಿಗೂ ಸಿಗ್ತದೆ. ಕೈನಲ್ಲಿ ಬೇಕಾದಷ್ಟು ಹಣ, ತಂದೆ ತಾಯಂದಿರು ಹಣ ಬೇಕಾದಷ್ಟು ಕೊಡ್ತಾರೆ. ಒಬ್ಬನೇ ಮಗ, ಮುದ್ದಿನಿಂದ ಸಾಕಿರ್ತಾರೆ, ಕೇಳಿದಷ್ಟು ಹಣ, ಕಾರು, ಗಾಡಿ, ಸ್ನೇಹಿತರು, ವೆರಿ ಫಾಸ್ಟ್ ಲೈಫು, ಇಂಟರ್ನೆಟ್ಟಲ್ಲಿ ಎಲ್ಲವೂ ಸಿಗ್ತದೆ. ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು, ಯಾವ್ಯಾವ ರೀತಿ ಡ್ರಗ್ಗಳಿದೆ, ಎಲ್ಲಿ ಸಿಗ್ತದೆ. ಈಗ ಈ ಮಾರುಕಟ್ಟೆ ವಿಚಾರ ಮಾತಾಡುವಾಗ ನಾನು ಹೇಳ್ತೇನೆ, $200 ಮಿಲಿಯನ್ ಮಂದಿ ಈ ಜಾಗತಿಕವಾಗಿ ತೆಗೆದುಕೊಂಡ್ರೆ ಈ ಡ್ರಗ್ಗಿಗೆ ದಾಸರಾಗಿದ್ದಾರೆ. ಏನಿಲ್ಲ ಅಂದರೆ 1,50,000 ಮಿಲಿಯನ್ ಇದು ವಾರ್ಷಿಕ ವ್ಯವಹಾರ ಈ ನಮ್ಮ ಡ್ರಗ್ಸ್ನಿಂದ ನಡೀತದೆ. ನಮ್ಮ ಭಾರತ ದೇಶದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ 250 ಕೋಟಿ ವ್ಯವಹಾರ ವಾರ್ಷಿಕವಾಗಿ ಈ ಡ್ರಗ್ಸ್ನಿಂದ ನಡೀತದೆ. ನೋಡಿ ಎಷ್ಟು ಮಾರ್ಕೆಟ್ ಇದೆ ಅಂತೇಳಿ. ಸೊ ಇಷ್ಟು ಆರ್ಥಿಕವಾಗಿ ವ್ಯವಹಾರ ಮಾಡಿಸುವಂತಹ ಇದು ಇಲ್ಲೀಗಲ್ ಆಗಿ, ಕಾನೂನು ಬಾಹಿರವಾಗಿ ನಡೆಯುವಂಥ ಒಂದು ವ್ಯವಸ್ಥೆ. ಸೊ ಇದು ಈಗೆಲ್ಲ ಎಲ್ಲವೂ ಸುಲಭದಲ್ಲಿ ಸಿಗ್ತದೆ. ಇಂಟರ್ನೆಟ್ಟಲ್ಲಿ ನೀವು ಒಂದು ಕ್ಲಿಕ್ ಆಫ್ ಎ ಬಟನ್, ನಿಮ್ಮ ಫಿಂಗರ್ನಿಂದ ಒಂದು ಕ್ಲಿಕ್ ಮಾಡಿ ಆನ್ಲೈನಲ್ಲಿ ನಿಮಗೆ ಸಪ್ಲೈ ಆಗ್ತದೆ. ನೀವು ಕೆಲವೊಂದು ಜಾಲತಾಣಗಳಲ್ಲಿ ಹೋಗಿ ನೀವು ಅದನ್ನು ಅದಕ್ಕೆ ಆದಂಥ ಏಜೆಂಟ್ಗಳಿರ್ತಾರೆ, ನಿಮಗೆ ಸಿಗ್ತದೆ. ಒಂದು LSD ಅಂತ ಹೇಳ್ತಾರೆ. LSD ಅಂದರೆ ಶಾರ್ಟ್ ಫಾರ್ಮ್ ಇದರದ್ದು, ಈ ಡ್ರಗ್ಗಳದ್ದು. 1 ಗ್ರಾಮ್ LSDನಲ್ಲಿ ನೀವು ಒಂದು ಸಾಧಾರಣ 300 ಜನ ಈ ಡ್ರಗ್ಸ್ಗಳನ್ನು 300 ಜನಕ್ಕೆ ಸಪ್ಲೈ ಮಾಡುವಂತಹ ಒಂದು ಇದು ಸಹ ಇರ್ತದೆ. ಸೊ ಈ ಕಾರಣದಿಂದ ಒಂದು ಕ್ರೇಜಿಗಾಗಿ, ಕಿಕ್ಗಾಗಿ, ಮತ್ತು ರೋಲ್ ಮಾಡೆಲ್ಗಳು ಏನೆಂದರೆ ಈ ಸಿನಿಮಾ ಸ್ಟಾರ್ಗಳು, ರಾಕ್ ಸ್ಟಾರ್ಗಳು, ಮ್ಯೂಸಿಕ್ ಸ್ಟಾರ್ಗಳು, ದೊಡ್ಡ ದೊಡ್ಡ ಮೆಟ್ರೋ ನಗರಗಳಲ್ಲಿ ರಾಕ್ ಸ್ಟಾರ್ಗಳ ಸಂಗೀತ ಸಂಜೆ ಅಂತ ಆಗ್ತದೆ. ಆವಾಗೊಂದು ಕಿಕ್ಕಿಗೆ ಬೇಕಾಗಿ ಅವರು ಡ್ರಗ್ಸ್ ತಗೊಳ್ತಾರೆ, ಅದನ್ನು ಫಾಲೋ ಮಾಡ್ತಾರೆ. ನಮ್ಮ ನೆಚ್ಚಿನ ನಾಯಕರನ್ನು ನಾವು ಫಾಲೋ ಮಾಡಲಿಕ್ಕೆ ಹೋಗಿ, ಸೊ ಅದನ್ನು ಅವರನ್ನು ನಾವು ರೋಲ್ ಮಾಡೆಲ್ ಆಗಿ ತಗೊಂಡು ಅವರನ್ನು ಫಾಲೋ ಮಾಡಲಿಕ್ಕೆ ಸ್ಟೇಟಸ್ ಸಿಂಬಲ್. ಈಗ ಏನಾಗಿದೆ ಅಂದರೆ, ಮೊದಲೆಲ್ಲ ಒಂದು ರೀತಿಯ ಭಯ, ಅವ್ಯಕ್ತ ಭಯ, ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಈಗಿನ ಕಾಲದ ಮಕ್ಕಳಿಗೆ, ಯುವ ಜನರಿಗೆ ಅದು ಯಾವುದೂ ಇಲ್ಲ.
ಒಂದು ಕಿಕ್ಕಿಗೆ ಬೇಕಾಗಿ, ಒಂದು ಕ್ರೇಜಿಗೆ ಬೇಕಾಗಿ, ಒಂದು ಸ್ಟೇಟಸ್ ಸಿಂಬಲ್ಗಾಗಿ ಇಂತಹ ಒಂದು ಮಾದಕ ದ್ರವ್ಯ ಚಟಗಳಿಗೆ ತುತ್ತಾಗ್ತಾರೆ. ಒಮ್ಮೆ ಶುರುವಾದ್ಮೇಲೆ ಆಮೇಲೆ ಅದು ಕಂಟಿನ್ಯೂ ಆಗಿ ಮುಂದುವರಿತದೆ. ಮತ್ತು ಅವರು ಒಂದಲ್ಲ ಒಂದು ತೊಂದರೆಗಳಿಗೆ ಸಿಕ್ಕಾಕಿಕೊಂಡು ಮತ್ತು ಸಮಾಜಕ್ಕೆ ಅವರು ಹೊರೆಯಾಗಿ, ಸಮಾಜಕ್ಕೆ ಮತ್ತು ದೇಶಕ್ಕೆ ಹೊರೆಯಾಗಿ ಮಾರ್ಪಾಡಾಗುತ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಮಾದಕ ದ್ರವ್ಯ ಜಾಗೃತಿ ದಿನಾಚರಣೆ, ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಲೇ ಮಾದಕ ದ್ರವ್ಯ ಚಟಕ್ಕೆ ಯಾಕೆ ಬಲಿ ಬೀಳ್ತಾ ಇದ್ದಾರೆ ಯುವಜನತೆ, ಇದಕ್ಕೆ ಹೇಗೆ ಆಕರ್ಷಿತರಾಗಿತ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡಾಕ್ಟರ್ ಹೇಳಿದರು, ಈಗಿನ ಒತ್ತಡದ ವೇಗದ ಯುಗ, ಬೇರೆ ಬೇರೆ ಕಾರಣಗಳನ್ನು ಹೇಳಿದರು. ಡಾಕ್ಟರ್, ಈಗ ಹಣ ಹೆತ್ತವರು ಕೊಡ್ತಾರೆ, ಮಕ್ಕಳನ್ನು ಮುದ್ದು ಮಾಡ್ತಾರೆ, ಎಲ್ಲ ಹೌದು. ಹಣದಿಂದಾಗಿ ಏನೆಲ್ಲವನ್ನೂ ಅವರು ಪಡ್ಕೊಳ್ತಾರೆ. ಸ್ಪರ್ಧಾತ್ಮಕ ಯುಗದಲ್ಲಿ ತಾವು ಹೇಗೆ ಎನ್ನುವುದನ್ನು ಇತರರಿಗೆ ತೋರಿಸಲಿಕ್ಕಾಗಿ ಹೇಳಿಕೊಂಡು, ಆದರೆ ಇದಕ್ಕಿಂತ ಹೆಚ್ಚಾಗಿ ಮನೆಯವರ ಪ್ರೀತಿಯ ಕೊರತೆ ಕೂಡ ಮಕ್ಕಳಿಗೆ ಇದಕ್ಕೆ ಕಾರಣ ಆಗುವುದನ್ನು ನಾವು ನೋಡಿದ್ದೇವೆ. ಖಂಡಿತ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಯಾಕೆಂತ ಹೇಳಿದರೆ, ಈಗ ಮನೆಯಲ್ಲಿ ತಂದೆ ತಾಯಿಂದರು ತಮ್ಮ ಮಕ್ಕಳ ಬಗ್ಗೆ ಒಂದು ಕಣ್ಣು, ವಿಶೇಷವಾದ ಕಣ್ಣು ಇಡಲೇಬೇಕಾಗತ್ತೆ. ಏನಾಗಿದೆ ಅಂದರೆ, ತಂದೆ ದುಡಿಯೋದು, ತಾಯಿಯೂ ದುಡಿಯೋದು. ಬೆಳಿಗ್ಗೆ ಎದ್ದ ಕೂಡಲೇ ತಂದೆ ಕೆಲಸಕ್ಕೆ ಹೋಗೋದು, ತಾಯಿ ಕೆಲಸಕ್ಕೆ ಹೋಗೋದು. ಈ ಮಗುವಿಗೆ, ಈ ಸಣ್ಣ ಮಕ್ಕಳಿಗೆ ಪ್ರೀತಿಯ ಅವಶ್ಯಕತೆ ಇರ್ತದೆ, ಸಾಂತ್ವನದ ನುಡಿಗಳು. ಏನೋ ಅವರಿಗೆ ಮಾನಸಿಕ ಒತ್ತಡ ನಿಭಾಯಿಸಲಿಕ್ಕೆ ಮಕ್ಕಳಿಗೆ ಭಾರಿ ಕಷ್ಟ. ನಾನೊಂದು ವಿಷಯ ಹೇಳೋದು ಕೇಳಿದ್ದೇನೆ. ಯಾಕೆಂದರೆ ನಾವು ಏನು ಮಾಡಿದರೂ, ನಾವು ಏನು ಮಾಡ್ತಾ ಇದ್ದೇವೆ, ಮಾಡಿದ್ದು ಒಳ್ಳೆಯದಾಯಿತು, ಅದಕ್ಕೆ ಶಾಬಾಸ್ಗಿರಿ ಕೊಡ್ತಾ ಹೋದರೆ ಅದೊಂದು ಪ್ರೋತ್ಸಾಹ ಸಿಕ್ಕಿದಾಗ್ತದೆ. ಇದಕ್ಕೆ ಏನೂ ಇರುವುದಿಲ್ಲ ಇಂಥ ಮಕ್ಕಳಿಗೆ, ಕೇವಲ ಬೈಗಳು, ಓದು ಓದು ಓದು, ಒತ್ತಡಗಳು. ಶಾಲೆಯಿಂದ ಬಂದ ಕೂಡಲೇ, ಬೆಳಿಗ್ಗೆ ಎದ್ದ ಕೂಡಲೇ ಶಾಲೆಗೆ ಕಳಿಸೋದು ಮಕ್ಕಳನ್ನು, ಮತ್ತು ಶಾಲೆಯಿಂದ ಬಂದ ಕೂಡಲೇ ಅವ್ರನ್ನ ನೀವು ಟ್ಯೂಷನಿಗೆ ಕಳಿಸೋದು. ಅವ್ರ ಹತ್ರ ಶಾಲೆಯಿಂದ ನನಗಿನ್ನೂ ನೆನಪಿಗಿದೆ, ನಾವೆಲ್ಲ ಶಾಲೆಗೆ ಹೋಗಿ ಬಂದ ಕೂಡಲೇ ಫಸ್ಟ್ ತಾಯಿ ಹತ್ರ ರಿಪೋರ್ಟ್ ಆಗಬೇಕು. ಇಂತಿಂಥ ಕ್ಲಾಸ್ ಇತ್ತು, ಇಂತಿಂಥ ಆಗಿದೆ, ಇಂತಿಂಥದ್ದು ಈ ಟೀಚರ್ ಹೀಗೆ ಬೈದರು ಅಂತ ಹೇಳಿ. ಈಗ ತಂದೆ ತಾಯಂದಿರು ಮಕ್ಕಳು ಎಷ್ಟು ಪೆಟ್ಟು ಕೊಟ್ಟರು, ಏನೆಲ್ಲ ಮಾಡಿದ್ರು ಎಲ್ಲ ಹೇಳಬೇಕಿತ್ತು. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಶಾಲೆಯಿಂದ ಮಗು ಮನೆಗೆ ಬಂದ ಕೂಡಲೇ ಎಲ್ಲ ವರದಿಯನ್ನು 10 ನಿಮಿಷ ತಂದೆ ಅಥವಾ ತಾಯಿ ಕೇಳಿಸಿಕೊಳ್ಳಲೇಬೇಕು. ಇಲ್ಲ ಏನಾಗ್ತದೆ ಅಂತ ಹೇಳಿದರೆ, ಆ ಮಗುವಿಗೆ ಯಾವುದೋ ಒಂದು ರೀತಿಯ ಒಂದು ಪ್ರಜ್ಞೆ ಕಾಡ್ತದೆ, ಎಲ್ಲವನ್ನ ಹೇಳಬೇಕು ಅಂತ ಇರ್ತದೆ. ಈ ಕೇಳುವ ಕಿವಿಗಳು ಇಲ್ಲದಿದ್ದಾಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಸಲ ಮಗು ಹೇಳುತ್ತೆ, 2 ಸಲ ಹೇಳುತ್ತೆ, 3 ಸಲ ಹೇಳುತ್ತೆ. ತಾಯಿ ತಂದೆ ಕೇಳುವ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ ಮಗು ನಿಧಾನವಾಗಿ ತನ್ನದೇ ಆದ ಒಂದು ಜಗತ್ತಿಗೆ ಹೋಗ್ತದೆ. ಅವರಿಗೆ ನಿರಾಸೆ ಆಗ್ತದೆ. ಅದನ್ನು ನಾವು ತಂದೆ ತಾಯಂದಿರು ಅರ್ಥ ಮಾಡ್ಕೊಳ್ಬೇಕು. ಮಗುವನ್ನು ಏಕಾಂಗಿ ಆಗಲಿಕ್ಕೆ ಬಿಟ್ಟಾಗ, ಸುತ್ತಲೂ ತಂದೆ ತಾಯಂದಿರು ಇದ್ದರು, ಈಗ ಎಲ್ಲ ಮತ್ತೆ ನಿಮ್ಮ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ಕು, ತಂದೆ ತಾಯಿ ಮಕ್ಕಳು, ಅಜ್ಜ ಅಜ್ಜಿ ಎಲ್ಲರೂ, ಅಜ್ಜ ಅಜ್ಜಿ ಇರುವುದಿಲ್ಲ ಬಿಡಿ, ಅಲ್ಲ ಮೊದಲೇ ಎಲ್ಲ ಇದ್ದರು, ಈಗ ಯಾರು ಮನೆಯಲ್ಲಿ ತಂದೆ ತಾಯಿ ಕೇಳಿದರೆ ಅಜ್ಜ ಅಜ್ಜಿ ಆದರೂ ಕೇಳ್ತಾ ಇದ್ರು. ಈಗ ಅವರಿಲ್ಲ, ಇರೋದು 4 ಮಂದಿ, ಅಣ್ಣ ತಂಗಿ ತಂದೆ ತಾಯಿ. ಅದರಲ್ಲಿ 4 ಜನ ಒಟ್ಟಿಗೆ ಊಟ ಮಾಡೋಗಳು, 4 ಜನರ ಹತ್ರ 4 ಮೊಬೈಲ್ ಇರ್ತಾರೆ, ವಾಟ್ಸಪ್ಪಲ್ಲಿ ಇರ್ತಾರೆ. ಒಬ್ಬರನ್ನೊಬ್ಬರು ಮಾತಾಡುವಂಥ ಪ್ರಮೇಯವೇ ಇಲ್ಲ. ಹೀಗಿರುವಾಗ ಏನಾಗ್ತದೆ ಅಂತ ಹೇಳಿದರೆ, ಈ ರೀತಿಯ ಪ್ರಾಬ್ಲಮ್ಗಳಿಗೆ ಸಿಕ್ಕಿ ಹಾಕಿಕೊಳ್ತದೆ. ಮಾನಸಿಕವಾಗಿ ಅವರ ತೊಂದರೆಗಳನ್ನು ಹೇಳಿಕೊಳ್ಳಲಿಕ್ಕೆ ಇಲ್ಲದಾದಾಗ ಅವರು ಅವರದ್ದೇ ಆದಂಥ ದಾರಿಯನ್ನು ಕಂಡುಕೊಳ್ತಾರೆ. ತಾವು ಹೇಳಿದ ಮಾತು 100ಕ್ಕೆ 100 ಸತ್ಯ. ತಂದೆ ತಾಯಂದಿರು ಮಕ್ಕಳ ಮೇಲೆ ವಿಶೇಷವಾದ ಗಮನ ಇಡಲೇಬೇಕು. ಅವರ ಚಟುವಟಿಕೆಗಳ ಬಗ್ಗೆ, ಅವರ ಆಟೋಟಗಳ ಬಗ್ಗೆ, ಅವರ ಸಹವರ್ತಿಗಳ ಬಗ್ಗೆ, ಅವರ ದೈನಂದಿನ ದಿನಚರಿಗಳ ಬಗ್ಗೆ ಖಂಡಿತವಾಗಿ ಕೇಳಬೇಕು. ಶಾಲೆಯಿಂದ ಬಂದ ಕೂಡಲೇ ಟ್ಯೂಷನ್ಗೆ ಹಾಕೋದು, ಟ್ಯೂಷನಿಂದ ಬಂದ ಕೂಡಲೇ ತಂದೆ ಕ್ರಿಕೆಟ್ ನೋಡ್ತಾ ಇರ್ತಾರೆ, ತಾಯಿ ಸೀರಿಯಲ್ ನೋಡ್ತಾ ಇರೋದು. ಮಗುವಿಗೆ ಹೇಳ್ಕೊಳ್ಬೇಕಾದ್ರೂ ಕೇಳಿಸುವ ಕಿವಿಗಳಿಲ್ಲದಿದ್ದಾಗ ಏನಾಗ್ತದೆ, ಇಂತಹ ತೊಂದರೆಗಳಿಗೆ ಪರ್ಯಾಯ ದಾರಿಯನ್ನು ಅದು ಅವಲಂಬಿಸ್ತದೆ ಖಂಡಿತವಾಗಿ ಸಹ. ಮತ್ತು ಇದಲ್ಲದೆ ಈ ಬ್ಯಾಡ್ ಇನ್ಸಿಡೆಂಟ್ ಕೆಲವೊಮ್ಮೆ ಇದಕ್ಕೂ ಸಹ ದಾರಿ ಆಗ್ತದೆ. ಯಾಕೆಂದರೆ ನಾನು ಕೆಲವೊಂದು ಎಕ್ಸಾಂಪಲ್ ಕೇಳಿದ್ದೇನೆ. ಈ ಏನಾಗಿದೆ ಅಂದರೆ, ಸೆಕ್ಸುವಲ್ ಅಬ್ಯೂಸ್ ಇರ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ಒಬ್ಬ ಮಗುವಿನ ಮೇಲೆ ಒಂದು ರೀತಿಯ ಕೆಟ್ಟ ಪರಿಣಾಮ ಬಿದ್ದರೆ ಅದನ್ನು ಮರೀಲಿಕ್ಕೆ ಮಗು ಇಂತಹ ಒಂದು ಮಾದಕ ದ್ರವ್ಯ ಪದೇ ಪದೇ ಅವರಿಗೆ ತಿರುಗಿ ಅದನ್ನೇ ತಲೆಯಲ್ಲಿ ಕಾಡುತ್ತಾ ತೊಡಗಿದಾಗ, ಅಂತಹ ಇನ್ಸಿಡೆಂಟ್ಲಲ್ಲೂ ನಾನು ಮಾದಕ ದ್ರವ್ಯ ವ್ಯಸನಿಗಳ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ. ಆ ನೋವನ್ನು ಮರೀಲಿಕ್ಕೆ ಅವರು ಇದಕ್ಕೆ ಸಹ ದಾಸರಾಗ್ತಾರಂತೆ. ಅದು ಎಲ್ಲೋ 1000ರಲ್ಲಿ 1-2 ಇರ್ಬೋದು, ಬಟ್ ಅದು ಸಹ ಕಾರಣ ಆಗ್ತದೆ. ಆದರೂ ಮಕ್ಕಳನ್ನು ನಾವು ಗಮನಿಸ್ತಾ ಇದ್ದೇವೆ ಎನ್ನುವಂತಹ ಅಂಶ ಅವರಿಗೆ ನಿರಂತರವಾಗಿ ಬೇಕು. ಆಗ ಆ ಮಕ್ಕಳು ಜಾಗೃತರಾಗಿರ್ತಾರೆ. ಖಂಡಿತವಾಗಿ ನಮ್ಮ ಮಕ್ಕಳಿಗೆ ನಾವು ಏನಾಗ್ತದೆ ಅಂತ ಹೇಳಿದರೆ, ನಾವು ಮಕ್ಕಳನ್ನು ಹಾಸ್ಟೆಲಿಗೆ ಸೇರಿಸಿಬಿಡುವುದು. ಯಾಕೆಂದರೆ ಅವನಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, 24 ಗಂಟೆ ಅವನಿಗೆ ಇದು ಟೀಚಿಂಗು, ಕೋಚಿಂಗು ಎಲ್ಲವೂ ಮಾಡ್ತಾರೆ. ಆದರೆ ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅವನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದರೆ, ಖಂಡಿತವಾಗಿ ಸಹ ಆ ಮಗುವಿನಿಗೆ ಅವರೇನಾಗ್ತಾರೆ ಅಂತ ಹೇಳಿದರೆ ಅಂತರ್ಮುಖಿ ಆಗ್ತಾರೆ. ಅಂತರ್ಮುಖಿಯಾಗಿ ಭಾವನೆಗಳು ಹೊರಗೆ ಬರಲಿಕ್ಕೆ ಆಗದಿದ್ದಾಗ ಈ ರೀತಿಯ
ಶಾರ್ಟ್ಕಟ್ ಅಡ್ಡದಾರಿ ಹಿಡಿಲಿಕ್ಕೆ ಸುಲಭ ಆಗ್ತದೆ. ಅದರಿಂದ ಮತ್ತಷ್ಟು ಸಮಸ್ಯೆಗಳ ಸುಳಿಗೆ ಸಿಕ್ಕಿ ಹಾಕಿಕೊಳ್ತಾರೆ. ಈ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಇದೆ. ಆದರೂ ಈಗ ನಾವು ಈ ವಿಷಯವನ್ನು ಸಂಕ್ಷಿಪ್ತವಾಗಿ ಇಲ್ಲಿಗೆ ನಿಲ್ಲಿಸಿಕೊಂಡು, ಮಕ್ಕಳು ಮಾದಕ ದ್ರವ್ಯದ ಚಟಕ್ಕೆ ಬೀಳದ ಹಾಗೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಈಗ ಈ ಮಾದಕ ದ್ರವ್ಯಗಳಂತ ಹೇಳುವಾಗ ಯಾವುದೆಲ್ಲ ಇದೆ? ಯಾಕೆಂದರೆ ಹೆಚ್ಚಿನವರಿಗೆ ಇದರ ಬಗ್ಗೆ ಮಾಹಿತಿಯೇ ಗೊತ್ತಿರೋದಿಲ್ಲ. ಏನಂತಾನೆ ಸಿಗರೇಟು ಸಣ್ಣ ವಿಷಯ ಅಂತ ತಿಳ್ಕೊಳ್ತಾರೆ. ಮಾದಕ ದ್ರವ್ಯ ಅಂದರೆ ಯಾವುದು ನಮ್ಮ ಮನಸ್ಸನ್ನು ಸೀಮಿತವನ್ನು ಕಳೆದುಕೊಳ್ಳಲಿಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಿಸ್ತಿದೆ ಎಲ್ಲವೂ ಸಹ ಮಾದಕ ದ್ರವ್ಯಗಳೇ. ಸಿಂಪಲ್ ಬಿಡಿ ಸಿಗರೇಟಿನಿಂದ ಹಿಡಿದು ನಮ್ಮ ಅಫೀಮು, ಗಾಂಜಾ, ಕೊಕೇನ್, ಹೆರಾಯಿನ್, ಮರಿಜ್ವಾನ, ಹಶಿಶ್, ಬೇರೆ ಬೇರೆ ಹೆಸರುಗಳಿಂದ ಇದು ಇವನ್ ಮೆಡಿಸಿನ್ ಸಹ ಕೊಡೇನ್ ಅಂತ ಇದೆ, ಮಾರ್ಫಿನ್ ಅಂತಿದೆ, ಕಾಫ್ ಸಿರಪ್ಗಳಿದೆ. ಕೊಡೇನ್ ಅಂತೇಳಿ ಒಂದು ಕಾಫ್ ಸಿರಪ್ ಇದೆ. ನಾನು ನೋಡಿದ್ದೇನೆ, ಇದು ಸಣ್ಣ ಮಕ್ಕಳೆಲ್ಲ, ದೊಡ್ಡವರಲ್ಲಿ ವಯಸ್ಸಾದವರು ದಿನ ಕೊಡೇನ್ ಸಿರಪ್ ಕುಡಿದು ಮತ್ತೆ ಅದನ್ನೇ ಹವ್ಯಾಸ. ಅದು ಒಂದು ದಿವಸ ಅವರು ಕುಡಿಲಿಲ್ಲ ಅಂದರೆ ಅವರಿಗೆ ಕೆಮ್ಮು ಬರ್ತದೆ ಅಥವಾ ನಿದ್ದೆ ಬರೋದಿಲ್ಲ ಅಂತ ಆಗ್ತದೆ. ಇದು ಈಗ ಮೆಡಿಸಿನ್ಗಳಲ್ಲಿ, ಔಷಧಿಗಳಲ್ಲಿ ಸಹ ನಮ್ಮಲ್ಲಿ ಔಷಧಿಗಳು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಶೆಡ್ಯೂಲ್ಡ್ ಡ್ರಗ್ ಅಂತ ಇದೆ, ಅದರಲ್ಲಿ ರೆಡ್ ಮಾರ್ಕ್ ಇರುತ್ತೆ ಸೈಡಲ್ಲಿ. ಶೆಡ್ಯೂಲ್ಡ್ ಡ್ರಗ್ಗನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು. ನಮ್ಮಲ್ಲಿ ಆ ರೀತಿ ಸಿಸ್ಟಮ್ ಇದೆಯಾ? ಯಾವುದೇ ಒಂದು ಔಷಧಿನ ಬರೆದು ಚೀಟಿ ಕೊಟ್ಟರೆ ಜೀವನ ಪರ್ಯಂತ ಅದೇ ಚೀಟಿ ಕೊಟ್ಟು ಆ ಮಾತ್ರೆ ಕಾಫ್ ಸಿರಪ್ಪನ್ನು ತಗೊಳ್ತಾನೆ, ದಿನ ಕುಡಿತಾನೆ. ಇದು ಒಂದು ರೀತಿಯ ಅಡಿಕ್ಷನ್ನೇ. ನಾವು ಬರೀ ಮಕ್ಕಳನ್ನ ಬಗ್ಗೆ ಮಾತಾಡೋದಿಲ್ಲ, ಈವನ್ ಅಡಲ್ಟ್ಗಳಲ್ಲಿ ಕಾಫ್ ಸಿರಪ್ ಕುಡಿಯೋದು ಸಹ ಒಂದು ರೀತಿಯ ಮಾದಕ ದ್ರವ್ಯ ವ್ಯಸನಗಳೇ. ಕೆಲವೊಂದು ಮೆಡಿಸಿನ್ಗಳಿರುತ್ತದೆ. ಕೊಡೇನ್ ಅಂತ ಹೇಳೋದು ಒಂದು ಮಾತ್ರೆಯಾಗಿ ಸಿಗ್ತದೆ, ಸಿರಪ್ಪು ಸಿಗ್ತದೆ, ಮತ್ತು ಮಾರ್ಫಿನ್ ಮಾತ್ರೆ ಸಿಕ್ಕಾಬಟ್ಟೆ ಎದೆನೋವು ಬಂದಾಗ ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಔಷಧಿಗಳಿದೆ ಬೇರೆ ಬೇರೆ ರೀತಿಯಲ್ಲಿ. ಇವೆಲ್ಲವೂ ಸಹ ಒಂದು ರೀತಿಯ ಚಟಗಳಾಗಿ ಮಾರ್ಪಡುತ್ತದೆ. ಸೊ ನಾವು ಕೊಡುವ ಔಷಧಿಗಳನ್ನು ಪದೇ ಪದೇ ಒಂದು ಪ್ರಿಸ್ಕ್ರಿಪ್ಷನಿಗೆ ಒಂದೇ ಬಾರಿ ಔಷಧಿ ಕೊಡಬೇಕು. ಒಂದು ಔಷಧಿ ಕೊಡುವಾಗ ಆ ರೋಗಿಯ ಹೆಸರು, ಯಾವ ಬ್ಯಾಚ್ದು ಎಲ್ಲವನ್ನ ನಮೂದಿಸಿ ಕೊಡಬೇಕಾದ್ದು. ಅದು ಎಲ್ಲಿ ನಡೀತದೆ? ಇದನ್ನು ಸಹ ಔಷಧಿ ನಿಯಂತ್ರಣ ಇಲಾಖೆಯು ಸಹ ಇದನ್ನು ಕಂಟ್ರೋಲ್ ಮಾಡಿದರೆ ಈ ರೀತಿಯ ಮಾದಕ ದ್ರವ್ಯ ವ್ಯಸನಗಳನ್ನು ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ. ಸೊ ಬರೀ ಮಕ್ಕಳನ್ನೂ ಅಲ್ಲ, ಅಡಲ್ಟ್ಗಳನ್ನಲ್ಲ, ಈವನ್ ಸೀನಿಯರ್ ಸಿಟಿಸನ್ಗಳನ್ನು ಸಹ ಒಂದು ಕಣ್ಣಿಡಬೇಕು. ಈ ರೀತಿ ಮಾಡಿದರೆ ಈ ಮಾದಕ ದ್ರವ್ಯ ವ್ಯಸನಗಳ ಆಗದಂತೆ ತಡೀಲಿಕ್ಕೆ ಸಾಧ್ಯ ಇದೆ. ಮಾದಕ ದ್ರವ್ಯಗಳನ್ನು ಈಗ ಯಾವುದೆಲ್ಲ ಇದೆ ಅಂತ ಹೇಳಿಕೊಂಡಿದ್ದಾಯಿತು. ಹಾಗಾದರೆ ಇದನ್ನು ಹೇಗೆ, ಈಗ ಒಬ್ಬ ವ್ಯಸನಿ ಮಾದಕ ದ್ರವ್ಯಕ್ಕೆ ಬಲಿ ಬೀಳ್ತಾ ಇದ್ದಾನೆ ಅಂತ ಹೇಳಿಕೊಂಡು ನಾವು ಪತ್ತೆ ಹಚ್ಚುವುದು ಹೇಗೆ? ನೋಡಿ, ಇದು ಮಕ್ಕಳಲ್ಲಿ ಬಹಳ ಸುಲಭ. ಏನಾಗ್ತದೆ ಅಂದರೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಚಲನಶೀಲರಾಗಿರ್ತಾರೆ, ಕಲೀಲಿಕ್ಕೆ ತುಂಬ ಹುಷಾರಿರ್ತಾರೆ ಶಾಲೆಗಳಲ್ಲಿ. ಇಂತಹ ಒಬ್ಬ ಮಗು ಯಾವುದೋ ಒಂದು ಕಾರಣದಿಂದ ಅವನಿಗೆ ತನ್ನ ಸ್ನೇಹಿತರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಅವನಿಗಿಂತ ಕಡಿಮೆ ಮಾರ್ಕ್ ಬಂದಾಗ, ಅವನು 4-5 ಸಲ ಈ ರೀತಿ ಆದಾಗ, ಸ್ನೇಹಿತರ ಜೊತೆ ಶಾಲೆಯಲ್ಲಿ ಅವಹೇಳನಕ್ಕೊಳಗಾದಾಗ, ಅಥವಾ ಮನೆಯಲ್ಲಿ ತಂದೆ ತಾಯಿಯಂದರಿಂದ ಪ್ರೆಷರ್ ಬಂದಾಗ, ತಂದೆ ತಾಯಿಯಂದರು ಪದೇ ಪದೇ ಕಂಪೇರ್ ಮಾಡೋದು ಆ ಮಗುವನ್ನು. ನೋಡು, ಪಕ್ಕದ ಮನೆಯವನಿಗೆ ಇಷ್ಟು ಬಂದಿದೆ, ಅವನಿಗೆ 95 ಬಂದಿದೆ, ನಿನಗೆ 90 ಬಂದಿದೆ ಅಂತೇಳಿ ಈ ರೀತಿ ಪದೇ ಪದೇ ಅವನಿಗೆ ಹೀಯಾಳಿಸಿದಾಗ ಅವನಿಗೆ ಮಾನಸಿಕವಾಗಿ ಇದು ಕೀಳರಿಮೆ ಭಾವ ಬರ್ತದೆ. ಒಂದು ಮಗು ಇನ್ನೊಂದು ಮಗುವನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗುವಿನ ಅರ್ಹತೆ, ಪ್ರತಿಭೆಯನ್ನು ಇನ್ನೊಂದು ಮಕ್ಕಳ ಪ್ರತಿಭೆ ಜೊತೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗು ಒಂದೊಳ್ಳೆ ಪೇಂಟರ್ ಆಗ್ಬೋದು, ಇನ್ನೊಂದು ಮಗು ಒಂದೊಳ್ಳೆ ಸಿಂಗರ್ ಆಗ್ಬೋದು, ಇನ್ನೊಂದು ಮಗು 100ಕ್ಕೆ 100 ಮಾರ್ಕ್ ತಗೊಂಡು ಒಂದು ಡಾಕ್ಟರ್, ಇಂಜಿನಿಯರ್ ಆಗ್ಬೋದು. ಒಬ್ಬರನ್ನ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಗುವಿಗೆ 100 ಮಾರ್ಕ್ ಸಿಗ್ತದೆ ಅಂತ ಇನ್ನೊಂದು ಮಗುವಿಗೆ 100ಕ್ಕೆ 100 ಸಿಗಬೇಕು ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದರೆ, ಎಲ್ಲರನ್ನೂ ಒಂದೇ ಮಾನದಂಡದಲ್ಲಿ, ಒಂದು ಮರವನ್ನು ತೋರಿಸಿ ಆನೆಯನ್ನು ಮರಕ್ಕೆ ಹತ್ತು ಅಂತ ಹೇಳೋದು, ಅಥವಾ ಮಂಗನನ್ನು ಮರಕ್ಕೆ ಹತ್ತು ಅಂತ ಹೇಳೋದು, ಮೀನನ್ನು ಮರಕ್ಕೆ ಹತ್ತು ಅಂತ ಹೇಳೋದು. ಯಾವುದು ಹತ್ತುತ್ತದೆ ಮರವನ್ನು? ಮಂಗ ಮಾತ್ರ ಹತ್ತಬೋದು. ಸ್ವಿಮ್ ಮಾಡಲಿಕ್ಕೆ ನೀವು ಆನೆಯನ್ನು ಸ್ವಿಮ್ ಮಾಡಲಿಕ್ಕೆ ಹೇಳಿದರೆ ಆಗ್ತದೆ, ಮೀನು ಸ್ವಿಮ್ ಮಾಡಿದರೆ ಸ್ವಿಮ್ ಮಾಡ್ತದೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಇರೋದಿಲ್ಲ. ಬೇರೆ ಬೇರೆ ರೀತಿಯ, ಬೇರೆ ಬೇರೆ ಸ್ತರದ, ಬೇರೆ ಬೇರೆ IQ ಲೆವೆಲ್ ಇರುವಂಥ ಮಕ್ಕಳಿರ್ತಾರೆ. ಅಂಥವರಿಗೆ ಅವರ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಆಗಬೇಕು. ಅದು ಆಗದಿದ್ದರೆ ಏನಾಗ್ತದೆ, ಎಲ್ಲವರನ್ನು ಒಂದೇ ಮಾನದಂಡದಿಂದ ಅಳೆದಾಗ ಈ ರೀತಿ ಮಕ್ಕಳು ಅಂತರ್ಮುಖಿ ಆಗ್ತಾರೆ. ಅವರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗದಾಗ, ಹುಷಾರಿದ್ದ ಹುಡುಗ ಸಡನ್ನಾಗಿ ಅಂತರ್ಮುಖಿ ಆಗ್ತಾನೆ, ಒಬ್ಬನೇ ಕೂತ್ಕೊಳ್ತಾನೆ. ಅವನು ಕ್ರಮೇಣ ಅವನು ಮನೆಯಲ್ಲಿ ಒಬ್ಬನೇ ಕೂತ್ಕೊಳ್ಳೋದು, ನಗಾಡೋದು, ಅವನು ಇಂತಹ ಹವ್ಯಾಸಗಳಿಗೆ ಬೀಳ್ತಾನೆ. ಅವನ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗ್ತದೆ. ಸಡನ್ನಾಗಿ ಗಾಬರಿಗೊಳ್ಳೋದು, ಸಡನ್ನಾಗಿ ಬೈಯುವುದು, ಉದ್ರೇಕಗೊಳ್ಳುವುದು, ಬಡಿಯುವುದು, ಹೊಡೆಯುವುದು, ಇದೆಲ್ಲ ಮಾಡ್ತಾನೆ. ಈ ರೀತಿಯ ಒಂದು ವ್ಯತ್ಯಾಸ ಕಂಡು ಬಂದಾಗ ಹೆತ್ತವರು ಅದನ್ನು ಗುರುತಿಸಬೇಕು. ಈವನ್ ಶಿಕ್ಷಕರು ಅಷ್ಟೇ. ಒಂದು ಒಳ್ಳೆ ಮಾರ್ಕ್ ತೆಗೆದುಕೊಳ್ಳುತ್ತಾ ಇದ್ದ ಮಗು ಕಡಿಮೆ ಮಾರ್ಕ್ ಬಂದಾಗ
ಅದನ್ನು ಗುರುತಿಸಬೇಕು ಯಾಕೆ ಹೀಗಾದ ಅಂತೇಳಿ. ಅವನು ಈ ರೀತಿಯ ಮಾದಕ ದ್ರವ್ಯ ವ್ಯಸನಕ್ಕೆ ತುತ್ತಾದಾಗ ಅವನ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗ್ತದೆ, ಸಡನ್ನಾಗಿ ಉದ್ವೇಗಗೊಳ್ತಾನೆ, ಒಬ್ಬನೇ ಅವನ ಪಾಡಿಗೆ ಅವನು ಮಾತಾಡ್ತಾ ಇರ್ತಾನೆ, ಅವನದ್ದೇ ಆದ ಒಂದು ಜಗತ್ತನ್ನು ಸೃಷ್ಟಿಸ್ಕೊಳ್ತಾನೆ. ಇದು ಏನಂತ ಹೇಳಿದ್ರೆ ಒಂದು ಭ್ರಮಾಲೋಕ ಅಂತ ಕರೆಕ್ಟಾಗಿ ಹೇಳಿದ್ರಿ. ಭ್ರಮಾಲೋಕದಲ್ಲಿ ಅವನದ್ದೇ ಆದ ಜಗತ್ತು, ಒಂದು ಪರಿಧಿಯನ್ನು ಹಾಕ್ಕೊಂಡು ಅದರಿಂದ ಹೊರಗೆ ಬರಲಿಕ್ಕೆ ಇರುವುದಿಲ್ಲ. ಎಲ್ಲರ ನಡುವೆ ಇದ್ದರೂ ಸಹ ಅವನು ಏಕಾಂಗಿಯಾಗಿರ್ತಾನೆ. ಸಾಮಾನ್ಯವಾಗಿ ನಾವು ಏಕಾಂಗಿ ಅಂತ ಹೇಳೋದು ಒಬ್ಬನೇ ಇದ್ದಾಗ ಏಕಾಂಗಿ ಅಂತ ಹೇಳಿ. ಇದು ನೀವು ಅವರನ್ನ ಮಾರ್ಕೆಟ್ನಲ್ಲಿ 1000 ಜನ ಇರೋ ಮಧ್ಯೆ ಕೂರಿಸಿದ್ರು ಸಹ ಅವನ ಪಾಡಿಗೆ ನಗ್ತಾ ಇರ್ತಾನೆ, ಒಬ್ಬನೇ ನಗ್ತಾ ಇರ್ತಾನೆ, ಅವನದೇ ಲೋಕದಲ್ಲಿ ಇರ್ತಾನೆ. ಇದು ಈ ಮಾದಕ ದ್ರವ್ಯದಿಂದ ಆಗುವಂಥ ತೊಂದರೆಗಳು. ಅದಲ್ಲದೆ ಹಸಿವಿಲ್ಲದಿರುವುದು, ನಿದ್ದೆ ಮಾಡೋದಿಲ್ಲ. ಒಮ್ಮೆ ಈ ಡ್ರಗ್ಸ್ ತಗೊಂಡವನು 3 ದಿವಸ ನಿದ್ದೆನೇ ಮಾಡಲ್ಲ. ನನಗೆ ಗೊತ್ತಿದೆ, ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವನು ಇದರ ಚಟಕ್ಕೆ ತುತ್ತಾಗಿ ಒಮ್ಮೆ ಡ್ರಗ್ಸ್ ತಗೊಂಡು ಮತ್ತೆ 3 ದಿವಸ ಮನೆಗೆ ಬರೋದಿಲ್ಲ, ತೋಟದಲ್ಲೆಲ್ಲ ಹೋಗಿ ಮಲಗಿರ್ತಾನೆ. ಮತ್ತೆ ಪುನಃ 3 ದಿವಸ ಬಿಟ್ಟು ಹಸಿವಿಲ್ಲ, ಜೀರ್ಣಶಕ್ತಿ ಇಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಒಂದು ಪಾಡಿಗೆ ಸುಮ್ಮನೆ ಕೂತಿರ್ತಾನೆ. ಯಾರು ಬೇಕಾಗಿಯೂ ಇಲ್ಲ, ಭಾವನೆಗಳಿಗೆ ಬೆಲೆನೇ ಇಲ್ಲ, ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಲ್ಲ, ಏಕಾಂಗಿ ಸುಮ್ಮನೆ ಅವನ ಪಾಡಿಗೆ ಕೂತು ನಗ್ತಾ ಇರ್ತಾನೆ. ಈ ರೀತಿ ತೊಂದರೆ, ಅವನ ಜೀರ್ಣಾಂಗ ವ್ಯೂಹ ಹಾಳಾಗ್ತದೆ, ಅವನ ಶ್ವಾಸಕೋಶದ ಪ್ರಾಬ್ಲಮ್ಗಳು, ಹಾರ್ಟ್ ಪ್ರಾಬ್ಲಮ್ಗಳು ಶುರುವಾಗ್ತದೆ. ಪ್ಲಸ್ ನಾವು ಈ ಡ್ರಗ್ಸ್ ತಗೊಂಡಾಗ ಏಡ್ಸ್, ಹೆಪಟೈಟಿಸ್ ಮುಂತಾದ ರೋಗಗಳು ಸಿರಿಂಜ್ಗಳಿಂದ ಹರಡೋದು ಬಹಳ ಕಾಮನ್. ಅಂಟು ರೋಗಗಳು, ಸಾಂಕ್ರಾಮಿಕ ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಜೀವಂತವಾಗಿ ಶವ ಆಗ್ತಾನೆ. ಇದನ್ನು ಅವನು ಮತ್ತೆ ಸಮಾಜಕ್ಕೆ ಹೊರೆಯಾಗ್ತಾರೆ. ಸೊ ಮಕ್ಕಳಲ್ಲಿ ಈ ರೀತಿಯ ತೊಂದರೆಗಳು ಕಾಣಿಸ್ಕೊಂಡಾಗ ಆರಂಭಿಕ ಹಂತದಲ್ಲಿ ಗುರುತಿಸಿ ಹೆತ್ತವರು, ಶಿಕ್ಷಕರು, ಒಬ್ಬ ಹುಷಾರಿದ್ದ ಮಗು ಯಾವಾಗ ಅವನ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಯಿತು ಅವನನ್ನು ಕರೆದು ಕೌನ್ಸಿಲಿಂಗ್ ಮಾಡಬೇಕು. ಯಾಕೆ ಅವನಿಗೆ ಆ ರೀತಿ ಆಯಿತು, ಯಾಕೆ ಅವನು ಭಾವನೆಗಳಿಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಹೇಳೋದನ್ನು ನಾವು ಗಮನಿಸಿದರೆ ಅವನಿಗೆ ಆ ಹಂತದಲ್ಲಿ ನೀವು ಕೊಟ್ಟರೆ ಖಂಡಿತವಾಗಿ ಸಹ ಅವನು ಪುನಃ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸಿಕೊಂಡು ಅವನನ್ನು ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಈಗ ತಾನೇ ಹೇಳಿದೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಥರ 3 ದಿವಸ ಅವನು ಯಾವ ಲೆವೆಲಿಗೆ ಅದಕ್ಕೆ ಎಡಿಕ್ಟ್ ಆಗಿರ್ತಾರೆ ಅಂತ ಹೇಳಿದರೆ, ಅವ್ರ ತಾಯಿ ಬಂದು ನನ್ನ ಹತ್ರ ಹೇಳಿದರು, ಅವನು ಈ ನಿಮ್ಮ ನೈಲ್ ಪಾಲಿಶ್ ರಿಮೂವರ್ ಇದೆಯಲ್ಲ ಅದನ್ನು ಕುಡಿತಾ ಇದ್ದ, ಡ್ರಗ್ಸ್ ಸಿಗದಿದ್ದಾಗ ಪೆಟ್ರೋಲ್ ಕುಡಿತಾ ಇದ್ದ. ಅಂದರೆ ಅದರಲ್ಲಿ ಇಂತಹ ವಿಚಿತ್ರವಾದಂತಹ ಹವ್ಯಾಸಗಳನ್ನು, ಒಂದು ನೈಲ್ ಪಾಲಿಶ್ ರಿಮೂವರ್ ಬಾಟ್ಲ್ ಓಪನ್ ಮಾಡಿ ಅದನ್ನು ನೇರವಾಗಿ ಘಟನೆ ಕುಡಿತಾ ಇದ್ದ, ಪೆಟ್ರೋಲ್ 2 ಲೀಟರ್ ಪೆಟ್ರೋಲ್ ಕುಡಿತಾ ಇದ್ದಂತೆ. ಅವನಿಗೆ ಹಸಿವಿಲ್ಲ, ಇದನ್ನು ಕುಡಿದಾಗ ಯಾವಾಗ ಅವನಿಗೆ ಬೇಕಾದ ಡ್ರಗ್ ಸಿಕ್ಕಲ್ಲ, ಇಂಥದ್ದನ್ನು ಕುಡಿಯೋದು, ಆವಾಗ ಅವನಿಗೆ ಒಂದು ರೀತಿಯ ಒಂದು ಭ್ರಮಾಲೋಕ ಸೃಷ್ಟಿ ಮಾಡಿಕೊಂಡು ಆ ಲೋಕದಲ್ಲಿ ಅವನು ವಿಹರಿಸ್ತಾ ಇರ್ತಾನೆ. ಇದು ಮತ್ತಷ್ಟು ಇನ್ನಷ್ಟು ಪ್ರಾಬ್ಲಮ್ಗಳಿಗೆ ಸಿಕ್ಕಿ ತೊಂದರೆಗಳಿಗೆ ಕಾರಣ ಆಗ್ತದೆ. ಕ್ರಮೇಣ ಅವನು ವೆಯ್ಟ್ ಲಾಸ್ ಆಗ್ತದೆ, ಒಂದಲ್ಲ ಒಂದು ರೋಗಗಳು ಶುರುವಾಗ್ತದೆ, ಮತ್ತು ಅಕಾಲಿಕ ಮರಣವನ್ನು ಹೊಂದುತ್ತಾನೆ. ಇದು ಆಗಬಾರದು ಅಂತ ಹೇಳಿದರೆ ನಾವು ನಮ್ಮ ಯುವಕರಿಗೆ, ಮಕ್ಕಳಿಗೆ ನಾವು ಸರಿಯಾಗಿ ಮಾರ್ಗದರ್ಶನ ನೀಡಬೇಕು. ಇಂತಹ ದಿನಗಳಲ್ಲಿ ನಾವು ಅವರಿಗೆ ಮಾಹಿತಿ ನೀಡಬೇಕು, ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು, ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ನಡಿಬೇಕು. ಹಾಗಾದರೆ ಮಾತ್ರ ನಮಗೆ ಒಂದು ಆ ಪ್ರಜೆಯಿಂದ ನಮಗೆ ಪ್ರೊಡಕ್ಟಿವ್ ಆಗಿ ನಮಗೆ ಸಮಾಜಕ್ಕೆ ಕಾಣಿಕೆ ದಿಕ್ಕಲಿಕ್ಕೆ ಸಾಧ್ಯ ಆಗ್ಬೋದು. ಆತ್ಮೀಯ ವೀಕ್ಷಕ ಬಂದರೆ ಮತ್ತೊಮ್ಮೆ ಈ ಮಾತುಕತೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ದಿನಾಚರಣೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಾದಕ ದ್ರವ್ಯ ಅಂದರೆ ಏನು, ಯಾಕೆ ಯುವಜನತೆ ಇದಕ್ಕೆ ಬಲಿ ಬೀಳ್ತಾ ಇದೆ, ಇದನ್ನು ಹೇಗೆಲ್ಲ ಪತ್ತೆ ಹಚ್ಚಬಹುದು ಎನ್ನುವುದರ ಬಗ್ಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಈಗ ಡಾಕ್ಟ್ರೆ, ಇದು ಹೇಗೆ ಪತ್ತೆ ಹಚ್ಚೋದು ಎಲ್ಲ ನೀವು ಹೇಳಿದ್ರಿ, ಇದನ್ನು ನಾವು ಹೇಗೆ ತಡೆಗಟ್ಟಬಹುದು? ಯಾಕೆಂತ ಹೇಳಿದರೆ ಈ ಜಾಗೃತಿ ದಿನಾಚರಣೆಯಲ್ಲಿ ಮಾಡಬೇಕಿದ್ದದೇ ನಾವು ತಡೆಗಟ್ಟುವ ಬಗ್ಗೆ. ಹೌದೌದು, ಇದನ್ನು ತಡೆಗಟ್ಟಲಿಕ್ಕೆ ಎಲ್ಲರ ಇನ್ವಾಲ್ವ್ಮೆಂಟ್ ಬೇಕು. ಯಾಕೆಂತ ಹೇಳಿದರೆ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಈಗ ಮಗುವಿನಿಗೆ ತೊಂದರೆ ಆದರೆ ಹೆತ್ತವರು, ಶಿಕ್ಷಕರು ಎಲ್ಲರೂ ಸೇರಿ ಮಗುವಿಗೆ ಪ್ರಾಪರ್ ಗೈಡೆನ್ಸ್ ಕೊಡಬೇಕಾಗತ್ತೆ. ಶಾಲೆಯಲ್ಲಿ ಅವನ ಪರ್ಫಾರ್ಮೆನ್ಸ್ ಕಡಿಮೆ ಆದರೆ ಅವನನ್ನು ಕರೆಸಿ ಕೂರಿಸಿ ಅವನ ಏನು ಪ್ರಾಬ್ಲಮ್ ಅಂತೇಳಿ ಅವನ ಸಮಸ್ಯೆಗಳಿಗೆ ಕಿವಿ ಆಗಬೇಕು. ಇಲ್ಲ ಅವ್ರದ್ದು ತಂದೆ ತಾಯಂದ್ರೆ ಅವ್ರದ್ದೇ ಜಗತ್ತಿನಲ್ಲಿದ್ದು ಅವ್ರ ಪಾಡಿಗೆ ಬಿಟ್ಟರೆ ಅದು ಬಹಳಷ್ಟು ತೊಂದರೆಗೆ ಆಗ್ತದೆ. ಸೊ ಒಬ್ಬ ಮಗುವಿನ ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು, ಯಾವ ಕಾರಣ ಅಂತೇಳಿ ನಾವು ಅಸೆಸ್ ಮಾಡಬೇಕು. ಅವನ IQ ಲೆವೆಲ್ ಕಡಿಮೆ ಇದ್ದರೆ ಓಕೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಹುಷಾರಿದ್ದ ಹುಡುಗ ಸಡನ್ನಾಗಿ ಯಾಕೆ ಆ ರೀತಿ IQ ಚೆನ್ನಾಗಿದ್ದರೆ ಆ ರೀತಿ ಆಗೋದಿಲ್ಲ, ಅವನನ್ನು ಕರೆದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಸೊ ಮಗುವಿನ ಮೇಲೆ ಒಂದು ಕಣ್ಣು ಯಾವತ್ತೂ ಇರಬೇಕು. ಸೊ ಮಗುವಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು. ಸ್ಪರ್ಧಾರ್ಥಕ ಜಗತ್ತಿನಲ್ಲಿ ಕಾಂಪಿಟೇಷನ್ ಇರೋದು ಸಹಜ. ಈಗೆಲ್ಲ ಎಲ್ಲ ಮಕ್ಕಳು ಹುಷಾರಿದ್ದಾರೆ, ಆ ಮಕ್ಕಳು ಕಂಪೀಟ್ ಮಾಡಲಿಕ್ಕೆ ಅವರ ಬಿಯಾಂಡ್ ಅವರ ಕೆಪಾಸಿಟಿ ಆದಾಗ ಅವರು ಈ ರೀತಿ ಬ್ರೇಕ್ ಡೌನ್ ಆಗ್ತಾರೆ. ಅವರಿಗೆ ಮಾನಸಿಕ ಸಾಂತ್ವನ ಕೊಟ್ಟು ಅವರಿಗೆ ಸರಿಯಾಗಿ ಗೈಡ್ ಮಾಡಬೇಕು. ನೋಡಿ, ಪರೀಕ್ಷೆಯಲ್ಲಿ ಮಾರ್ಕ್ ತೆಗೆಯುವುದು, ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಅದಕ್ಕಿಂತ ಹೊರತಾದ ಜೀವನ ಇದೆ.
ಅವನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನಾವು ಹೊರ ಹಾಕಲಿಕ್ಕೆ ಪೂರಕವಾದ ವಾತಾವರಣ ಹೆತ್ತವರು ಕೊಡಬೇಕು, ಶಿಕ್ಷಕರು ಕೊಡಬೇಕು. ಹುಟ್ಟಿದ ಎಲ್ಲ ಮಕ್ಕಳು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಹುಟ್ಟಿದ ಎಲ್ಲ ಮಕ್ಕಳು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ವಕೀಲರಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಅಂದಮೇಲೆ 5 ಬೆರಳು ಒಟ್ಟಿಗೆ ಒಂದೇ ರೀತಿ ಇರುವುದಿಲ್ಲ. ಒಬ್ಬರು ಇಂಜಿನಿಯರ್, ಒಬ್ಬರು ಡಾಕ್ಟ್ರು, ಒಬ್ಬರು ಆರ್ಟಿಸ್ಟ್, ಒಬ್ಬರು ಪೇಂಟರ್, ಬೇರೆ ಬೇರೆ ರೀತಿ, ಒಬ್ಬರು ಒಳ್ಳೆ ಸಿಂಗರ್ ಆಗ್ಬೋದು. ಸೊ ಅವರ ಪ್ರತಿಭೆಗೆ ಪೂರಕವಾದ ವಾತಾವರಣವನ್ನು ಹೆತ್ತವರು ಮತ್ತು ಶಿಕ್ಷಕರು ಮಾಡಿಕೊಡಬೇಕು. ನಂಬರ್ 1, ಎಲ್ಲರನ್ನ ಯಾವುದೇ ಮಗುವನ್ನು ಇನ್ನೊಂದು ಮಗುವಿನ ಜೊತೆ ಕಂಪೇರ್ ಮಾಡಬಾರ್ದು. ಪೇರೆಂಟ್ಸು ಮಾಡಬಾರ್ದು, ಶಿಕ್ಷಕರು ಮಾಡಬಾರ್ದು, ಸಮಾಜ ಸಹ ಮಾಡಬಾರ್ದು. ಅದು. ಇನ್ನೊಂದು, ಮಕ್ಕಳನ್ನು ಮುದ್ದು ಮಾಡೋದು, ಅತಿಯಾಗಿ ಮುದ್ದು ಮಾಡೋದು, ಅತಿಯಾದಂತಹ ಒಂದು ಒತ್ತಡ ಹಾಕೋದು, ಅತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಮತ್ತು ಬೇಕಾದಷ್ಟು ಕೇಳಿದಷ್ಟು ಒಂದೇ ಮಗು ಇರ್ತಾರೆ, ಕೇಳಿದ್ದನ್ನೆಲ್ಲ ಕೊಡೋದು. ತುಂಬ ಅಪಾಯಕಾರಿಯಾದಂತಹ ಬೆಳವಣಿಗೆ ಅಂದರೆ ಇದು. ಅತಿಯಾಗಿ ಮಕ್ಕಳನ್ನು ಬೆಳೆಸೋದು ಮತ್ತು ಅವರು ಯಾವುದಕ್ಕೂ ಪ್ರಯೋಜನ ಇಲ್ಲದ ಹಾಗೆ ಮಾಡೋದು. ಸಮಾಜಕ್ಕೆ ಹೊರೆ ಆಗ್ತಾರೆ. ಅವರಿಗೆ ಕೇಳಿದಷ್ಟು ದುಡ್ಡು ಕೊಡೋದು. ಅಂದರೆ ನಾನು ಆಯ್ಕೆ ಏತು ಬೋಡಂಟ್ಲೆ ಕಾಸು ಕೊಡ್ತೇನೆ ಅಂತೇಳಿ, ದಾದ ಬೋಡಂಟ್ಲೆ ದೆತ್ತೊಂಡ್ಲ ಮಗ ಅಂತೇಳಿ ಆ ರೀತಿ ಮಾಡಬಾರ್ದು. ಮಗುವಿಗೂ ಸಹ, ಮಕ್ಕಳಿಗೂ ಸಹ ನಿಮ್ಮಲ್ಲಿ ಹಣ ಇರ್ಬೋದು, ಓಕೆ, ಹೆತ್ತವರಲ್ಲಿ. ಆದರೆ ಮಕ್ಕಳಿಗೆ ಒಂದೊಂದು ಹಣದ ಪೈಸೆ ಬಗ್ಗೆಯೂ ಸಹ ಅವರದರ ಮೌಲ್ಯ ತಿಳಿಯುವ ರೀತಿಯಲ್ಲಿ ಮಾಡಬೇಕು. ಕೇಳಿದಾಗೆಲ್ಲ ನೀವು ದಿನ 500,000 ಕೊಟ್ಟು ಮಕ್ಕಳನ್ನು ಕಳಿಸಿದರೆ ಪಾಪ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಬೆಲೆ ಗೊತ್ತಾಗಲಿಲ್ಲ. ತಂದೆ ಕೊಡ್ತಾರೆ, ಅವ್ರು ಖರ್ಚು ಮಾಡ್ತಾರೆ. ಚಿಕ್ಕವರಿದ್ದಾಗ 10 ಪೈಸೆಗೂ ನಾವು ಒದ್ದಾಡಿದ್ವಿ. ಅಂದರೆ ಈಗ ವ್ಯವಸ್ಥೆ ಬದಲಾಗಿದೆ. ಈಗ 10 ಪೈಸೆ ಇವತ್ತು 100 ರೂಪಾಯಿ ಆಗಿರ್ಬೋದು. ಆದರೆ ಆ ಮಕ್ಕಳಿಗೆ ಅದರ ಹಣದ ಮೌಲ್ಯವನ್ನು ತಿಳಿಯುವಂಥ ಕೆಲಸ ಆಗಬೇಕು. 10 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಮಗುವಿಗೆ ಅರ್ಥ ಆಗಬೇಕು. ಸೊ ಅದನ್ನು ನಾವು ಮಾಡಿಸಬೇಕು. ಸೊ ಅತಿಯಾದ ಮುದ್ದು, ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್, ನಾವು ಜೀವನದಲ್ಲಿ ಏನು ಸಾಧಿಸಲಿಲ್ಲ ಅದನ್ನು ನಮ್ಮ ಮಕ್ಕಳ ಮುಖಾಂತರ ಸಾಧಿಸಬೇಕು ಅಂದರೆ ಅದು ಸಹ ದೊಡ್ಡ ತಪ್ಪಾಗಿದೆ. ಇನ್ನೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆ ಅಂತ ಹೇಳಿದರೆ, ಈಗ ಮನೆಯವರಿಗೆ ನಾವು ಕೆಲವು ಸಲ ಸೂಕ್ಷ್ಮವಾಗಿ ಹೇಳ್ತೇವೆ, ನಿಖಿಲ ಜೋಕ್ಲಿನ ಒಂತೆ ತೂಲೆ ಅದನ್ನು ಒಂತೆ ಸರಿ ಇಜ್ಜಪ್ಪ ನಮಗೆ ಭಾರಿ ಸರಿ ಇಲ್ಲ, ಅವು ಹಂಚಿದ ಹೇಳಿಕೊಂಡು ಇನ್ನೊಬ್ಬರನ್ನು ದೂರುತ್ತಾರೆ, ತಮ್ಮ ಮಕ್ಕಳನ್ನು ಅವರು ಸರಿ ಮಾಡಲಿಕ್ಕೆ ಹೋಗುವುದಿಲ್ಲ. ಇದೊಂದು ತುಂಬ ಅಪಾಯಕಾರಿ. ಹೌದು, ಖಂಡಿತವಾಗಿ ಸಹ. ತಮ್ಮ ಮಕ್ಕಳು ದೇವರು ಅಂತೇಳಿ ಅವರು ಹಾಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಬೇರೆಯವರ ಮಕ್ಕಳನ್ನು ಅವರು ಏನೆಲ್ಲ ಹೇಳ್ತಾರೆ, ಬಟ್ ತಮ್ಮ ಮಕ್ಕಳ ಬಗ್ಗೆ ಅವರು ಯಾವುದೇ ಉಸಾವರಿಗೆ ಗೋಜಿಗೆ ಹೋಗೋದಿಲ್ಲ. ಸೊ ಇದು ಸಹ ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡೋದು, ಮಕ್ಕಳ ಮೇಲೆ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡು ಅವರೇ ದೇವರು, ಅವರು ಮಾಡಿದ್ದೇ ಸರಿ ಅಂತೇಳಿ ಅವರಿಗೆ ಸಪೋರ್ಟ್ ಮಾಡೋದು, ಅದು ಸಹ ಮಾಡಬಾರ್ದು. ಇನ್ನು ಮಕ್ಕಳನ್ನು ನಾವು ಫ್ರೆಂಡ್ ರೀತಿಯಲ್ಲಿ ನೋಡ್ಕೋಬೇಕು, ಸ್ನೇಹಿತರ ಜೊತೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳನ್ನು ನಾವು ಈಗ ಎಲ್ಲ ವ್ಯವಸ್ಥೆ ಬದಲಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದೊಂದು ಮನೆಯಲ್ಲಿ 10-12 ಮಕ್ಕಳಿದ್ರು, ತುಂಬು ಕುಟುಂಬ, ಅವಿಭಕ್ತ ಕುಟುಂಬ, ಅಜ್ಜ ಅಜ್ಜಿ, ಫ್ಯಾಮಿಲಿ ವ್ಯಾಲ್ಯೂಸು, ಒಂದು ನೋವಿನ ನಲಿವುಗಳನ್ನು ಹಂಚಿಕೊಳ್ಳುವಂಥ, ಒಟ್ಟಿಗೆ ಸೇರುವಂಥ ಒಂದು ಅವಕಾಶ ಪ್ರತಿದಿನ ಇತ್ತು. ಈಗ ಹಾಗೇನಿಲ್ಲ. ಈಗ ಗಂಡ ಹೆಂಡ್ತಿನೇ ಬೇರೆ ಬೇರೆ ಇರೋದು. ಬೆಂಗಳೂರು ನಗರದಲ್ಲಿ ಗಂಡ ಒಂದು ಮನೆ, ಹೆಂಡತಿ ಒಂದು ಮನೆಯಲ್ಲಿ, ವೀಕೆಂಡ್ಗಳಲ್ಲಿ ಮೀಟ್ ಆಗುವಂಥದ್ದು. ಭಾವನೆಗಳಿಗೆ ಬೆಲೆನೇ ಇಲ್ಲ, ಭಾವನೆಗಳು ಹಂಚಿಕೊಳ್ಳುವಂಥ ವ್ಯವಧಾನವೇ ಇಲ್ಲ. ತಂದೆ ತಾಯಿ ಮಕ್ಕಳ ಆ ಬಾಂಧವ್ಯ ಬೆಳಿಬೇಕು. ಈ ಮಕ್ಕಳನ್ನು ನಾವು ಸ್ನೇಹಿತರ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಅವರ ಬೇಗಡೆಗಳಿಗೆ ಕಿವಿ ಆಗಬೇಕು, ಅವರ ಸಮಸ್ಯೆಗಳಿಗೆ ಕಿವಿ ಆಗಬೇಕು, ಅವರ ನೋವು ನಲಿವು ಸುಖ ಸಂತೋಷದಲ್ಲಿ ಪಾಲು ಆಗಬೇಕು. ಯು ಟ್ರೀಟ್ ದೆಮ್ ಲೈಕ್ ಎ ಫ್ರೆಂಡ್. ಡೆಫಿನೆಟ್ಲಿ, ಖಂಡಿತವಾಗಿ ಸಹ ಇವತ್ತಿನ ಮಕ್ಕಳಿಗೆ 5 ವರ್ಷದ ಮಗುವಿಗೂ ಎಲ್ಲ ಮಾಹಿತಿಯೂ ದೊರಕ್ತದೆ, ಎಲ್ಲವೂ ಅವರಿಗೆ ಗೊತ್ತಿರ್ತದೆ. 5 ವರ್ಷದ ಮಗು ಮೊಬೈಲ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅದೇ ಕಲೆಕ್ಟ್ ಮಾಡಿಕೊಡ್ತಾರೆ, ನಮಗಿಂತ ಹೆಚ್ಚು ಅವ್ರಿಗೆ. ನಾವು ಕೆಲವೊಮ್ಮೆ ಕೇಳೋದುಂಟು ನನ್ನ ಮಗನ ಹತ್ರ, ಮಗ ಇದರ ಅರ್ಥ ಏನು ಅಂತೇಳಿ. 1 ನಿಮಿಷ ಅಪ್ಪ ಅಂತೇಳಿ ಅವನು ಗೂಗಲ್ ಹಾಕಿ ಸರ್ಚ್ ಮಾಡಿ ನೋಡು, ಇದರ ಸ್ಪೆಲ್ಲಿಂಗು, ಇದರ ವ್ಯಾಲ್ಯೂ, ಇದರ ಮೀನಿಂಗು ಎಲ್ಲವನ್ನೂ ಹೇಳ್ತಾನೆ. ಇದು ಇವತ್ತಿನ ಜಗತ್ತಿನ ವಿಶೇಷತೆ. ಸೊ ಎಲ್ಲ ಮಾಹಿತಿಗಳು ಲಭ್ಯವಿದೆ. ಹಾಗಿರುವಾಗ ನಾವು ಮಕ್ಕಳನ್ನು ಸಹ, ನಾವು ಅವರಿಗೆ ಏನು ಗೊತ್ತಿಲ್ಲ ಅಂತೇಳಿ ಬೇಡಬಾರ್ದು. ಮಕ್ಕಳನ್ನು ಸ್ನೇಹಿತರ ಜೊತೆ, ಅವರನ್ನು ಸಹ ನಮ್ಮ ಜೊತೆ ಇನ್ವಾಲ್ವ್ ಮಾಡ್ಕೋಬೇಕು. ಹೀಗೆ ಮಾಡಿದರೆ ಈ ರೀತಿಯ ತೊಂದರೆಗಳಿಗೆ ನಾವು ತಪ್ಪಿಸ್ಬೋದು. ಮತ್ತು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಅಂದರೆ, ನನ್ನ ಮಗ ಅದುವೇ ಆಗಬೇಕು, ನನ್ನ ಮಗ ಇದುವೇ ಆಗಬೇಕು, ತಾವು ಜೀವನದಲ್ಲಿ ಏನು ಸಾಧಿಸಲಿಕ್ಕಾಗಲಿಲ್ಲ. ಅದೇ ನಾನು ಒಬ್ಬರು ಹೆತ್ತವ್ರನ್ನ ನೋಡಿದ್ದೇನೆ, ನನಗೆ ಡಾಕ್ಟರ್ ಆಗಬೇಕಂತ ಭಾರಿ ಆಸೆ ಇತ್ತು, ನನಗೆ ಆಗಲಿಲ್ಲ, ನನ್ನ ಮಗನನ್ನು ನಾನು ಡಾಕ್ಟರ್ ಮಾಡಿಯೇ ಮಾಡ್ತೇನೆ. ಪಾಪ ಮಗನಿಗೆ ಸುಟ್ಟು ತಿಂದರೆ ಓದಲಿಕ್ಕೆ ಬರೋದಿಲ್ಲ, ಆದರೆ ಅವನ ಮೇಲೆ ಒತ್ತಡ ಹಾಕೋದು, ನೀನು ಡಾಕ್ಟ್ರೇ ಆಗಬೇಕು. ಅವನು ಇದ್ದಾಬದ್ದ ಕೋಚಿಂಗಿಗೆಲ್ಲ ಸೇರಿಸೋದು, ಬಾಗಿಲು ಹಾಕಿ ಓದಿಸೋದು, ಟಿ ವಿ ನೋಡಲಿಕ್ಕೆ ಬಿಡೋದಿಲ್ಲ, ಆಟ ಆಡಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಮಾಡಿದರೆ ಪಾಪ ಮಕ್ಕಳೇನು ಮಾಡ್ತಾರೆ? ಸೊ ಇದನ್ನು ಮಾಡಬಾರ್ದು. ನಮ್ಮ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನು, ನಮ್ಮನ್ನು ಸಾಧಿಸ್ಲಿಕ್ಕೆ ಆಗೋದನ್ನು ನಮ್ಮ ಮಕ್ಕಳ ಮೂಲಕ ಸಾಧಿಸ್ತೇನೆ ಅನ್ನೋದು ಅದು ಮೂರ್ಖತನದ ಪರಮಾವಧಿ. ಒಂದು ಗಾದೆ ಮಾತಿದೆ, ಬಾಗಿಲು ಹಾಕಿ ಬಡಿದ್ರೆ ಬೆಕ್ಕು ಕೂಡ ತಿರುಗಿ ಬೀಳ್ತದೆ ಅಂತ. ಕರೆಕ್ಟ್, ಅದು ಸರಿಯಾಗಿ ಹೇಳಿದ್ರಿ ನೀವು. ಅದು ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಮಕ್ಕಳ ಏನು ಪ್ರತಿಭೆ ಇದೆ ಅದಕ್ಕೆ ನೀರೆರೆದು ಪೋಷಿಸಬೇಕು. ಮಕ್ಕಳು ಸಮಾಜಕ್ಕೆ ಆಸ್ತಿಯಾಗೋ ರೀತಿಯಲ್ಲಿ ನಾವು ಪೂರಕವಾದ ವಾತಾವರಣ ಸೃಷ್ಟಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಒಂದು ಸುದೃಢವಾದಂಥ ಒಂದು ಸಮಾಜ ಮತ್ತು ಇಂತಹ ಯುವಕರು ದೇಶಕ್ಕೆ ಆಸ್ತಿ ಆಗ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ದೇಶದಲ್ಲಿ ಪಂಜಾಬ್ ಉಡ್ತಾ ಪಂಜಾಬ್ ಅಂತ ಒಂದು ಮೂವಿ ಬಂದಿತ್ತು. ಅಲ್ಲಿ ಈಗ
50% ಮಂದಿ 21 ವರ್ಷಕ್ಕಿಂತ ಕೆಳಗಿನವರು. ಈ 50% ಮಂದಿ ಎಲ್ಲವೂ ಈಗ ಈ ಡ್ರಗ್ ಎಡಿಕ್ಟ್ ಆಗಿದೆ, ಮಾದಕ ದ್ರವ್ಯ ವ್ಯಸನ ಅಲ್ಲಿ ಬಹಳ ಜೋರು. ಒಂದು ಕಾಲದಲ್ಲಿ ಪಂಜಾಬಿನ ಎಲ್ಲ ಪಠಾಣರು ನಮ್ಮ ಸೈನ್ಯ, ಒಂದು ಮನೆಯಲ್ಲಿ 4 ಜನ ಸೈನ್ಯಕ್ಕೆ ಸೇರ್ತಾ ಇದ್ರು. ಈಗ ಎಲ್ಲರೂ ಮಾದಕ ದ್ರವ್ಯ ವ್ಯಸನಗಳಾಗಿ ರೋಡ್ಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಒಂದು ಪಠಾಣ 100 ಮಂದಿಗೆ ಸಮ ಅಂತ ಹೇಳ್ತಾ ಇದ್ರು. ಹೌದು. ಅಂತ ಒಂದು ವ್ಯವಸ್ಥೆ ಏನಾಗಿದೆ, ಪಠಾಣ್ ಕೋಟ್ ಅನ್ನೋದು ನಮ್ಮ ಈ ಡ್ರಗ್ಸ್ ಇದಕ್ಕೆ ರಾಜಧಾನಿಯಾಗಿ ಬೆಳೆದಿದೆ ನಮ್ಮ ಇಂಡಿಯಾ ದೇಶದಲ್ಲಿ. ಅದು ಬಾರ್ಡರಲ್ಲಿ ಇರುವಂಥದ್ದು ಒಂದು ಇದು ಹಳ್ಳಿ, ಅಲ್ಲಿಗೆ ಪಾಕಿಸ್ತಾನದಿಂದ ಬರ್ತದೆ, ಚೀನಾದಿಂದ ಬರ್ತದೆ, ಬೇರೆ ಸೌತ್ ಆಫ್ರಿಕಾದಿಂದ, ನೈಜೀರಿಯಾದಿಂದ, ಎಲ್ಲ ಕಡೆಯಿಂದ, ಉಗಾಂಡ, ಎಲ್ಲ ಕಡೆಯಿಂದ ಅಲ್ಲಿಗೆ ಬರ್ತದೆ, ಎಲ್ಲ ಕಡೆ ಸಪ್ಲೈ ಆಗ್ತದೆ. ಇದು ಒಂದು ಆತಂಕಕಾರಿ ಬೆಳವಣಿಗೆ. ಈ ನಾರ್ಕೋ ಟೆರರಿಸಮ್ ಅಂತ ಹೇಳ್ತೇವೆ, ಈ ಆರ್ಮ್ ಟೆರರಿಸಮ್ ಅಂತ ಏನು ಹೇಳ್ತೇವೆ ಅಂದರೆ ಶಸ್ತ್ರಾಸ್ತ್ರ ಟೆರರಿಸಮ್ ಅಂತೇಳಿ, ಅದೇ ರೀತಿ ಈ ನಾರ್ಕೋ ಟೆರರಿಸಮ್, ಈ ರೀತಿ ಡ್ರಗ್ಗನ್ನು ಅಲ್ಲಿಗೆ ಬಂದು ಅದು ದೇಶದೆಲ್ಲೆಡೆ, ಗೋವಾ ಇರ್ಬೋದು, ಕೇರಳ ಇರ್ಬೋದು, ಬೆಂಗಳೂರು ಇರ್ಬೋದು. ಈಗ ತಾನೇ ಹೇಳಿದೆ, ಬೆಂಗಳೂರಿನಲ್ಲಿ ವಾರ್ಷಿಕವಾಗಿ 250 ಕೋಟಿಯಷ್ಟು ವ್ಯವಹಾರ ಬರೀ ನಾರ್ಕೋ ಟೆರರಿಸಮ್ನಲ್ಲಿ ಆಗ್ತದೆ ಅಂತ ಹೇಳಿ ಇವತ್ತಿನ ಪೇಪರ್. ಅಂದರೆ ಒಂದು ದೇಶವನ್ನು ನಾವು ನಾಶ ಮಾಡಬೇಕಿದ್ರೆ ಯುದ್ಧವೇ ಮಾಡಬೇಕಾಗಿಲ್ಲ, ಇಂತಹ ರೀತಿಯಲ್ಲಿಯೂ ಕೂಡ ಪರೋಕ್ಷವಾಗಿ ದೇಶವನ್ನು ಅರಾಜಕತೆ ಸೃಷ್ಟಿಸಬಹುದು. ಮಾದಕ ದ್ರವ್ಯಗಳನ್ನು ಹಬ್ಬಿಸಿ ಬಿಟ್ಟರೆ ಅದರಿಂದಲೂ ದೇಶವನ್ನು ನಿಯಂತ್ರಣಕ್ಕೆ ತರಬಹುದು. ಜೀವಂತ ಎಕ್ಸಾಂಪಲ್ ನೋಡಿ, ಪಂಜಾಬ್ನಲ್ಲಿ 50% ಪಠಾಣರು ಈಗ ಡ್ರಗ್ಸ್ನ ಇದರಿಂದಾಗಿ ಅವರು ಜೀವಂತ ಶವ ಆಗಿದ್ದಾರೆ. ಅವರಿಂದ ದೇಶಕ್ಕೆ ಯಾವುದೇ ರೀತಿಯ ಕಾಣಿಕೆ ಇಲ್ಲ. ಒಂದು ದೇಶ ಸೇರಿ, ಸೈನ್ಯಕ್ಕೆ ಸೇರಿ ದೇಶಕ್ಕೆ ಸೇವೆ ಮಾಡುವಂಥ ಇವತ್ತು ಪಠಾಣರು ಇವತ್ತು ಡ್ರಗ್ ಮಾಫಿಯಾದಿಂದ ಸಿಕ್ಕಿ ಹೇಗೆ ನಲುಗಿದ್ದಾರೆ ಅಂತ ಹೇಳಿದರೆ ಅದು ಬಹಳ ಆತಂಕಕಾರಿ ವಿಚಾರ. ಈ ರೀತಿ ಆಗಬಾರ್ದು. ಇಂತಹ ಒಂದು ನಾರ್ಕೋ ಟೆರರಿಸಮ್ನ ವಿರುದ್ಧ ನಾವೆಲ್ಲ ಹೋರಾಡಬೇಕು. ನಾವು ಎಲ್ಲ ಒಟ್ಟು ಸೇರಿ ಇಂತಹ ಒಂದು ಮಾದಕ ದ್ರವ್ಯ ವ್ಯಸನಗಳನ್ನು ಗುರುತಿಸಿ ಅವರನ್ನು ಸಮಾಜದ ವಾಹಿನಿಗೆ ತರುವಂಥ ಕೆಲಸ ಮಾಡಬೇಕು. ಅಂಥವರಿಗೆ ನಾವು ನೈತಿಕ ಸ್ಥೈರ್ಯ ನೀಡಿ ಅವರನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲಗಳು ಸರ್ಕಾರ ನೀಡ್ತಾ ಇದೆ, ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ಎಲ್ಲ ಆಡಳಿತ ವ್ಯವಸ್ಥೆಯೂ ಮಾಡ್ತಾ ಇದೆ. ಹಾಗೆ ಮಾಡಿದರೆ ಅಂತಹ ವ್ಯಕ್ತಿಗಳನ್ನು, ಹೆಚ್ಚಾಗಿ ಯುವ ಜನರು ಏನು ದಾರಿ ತಪ್ಪಿ ಹೋಗ್ತಾ ಇದ್ದಾರೋ ಅವರನ್ನು ಮರು ದಾರಿಗೆ ತಂದು ಮುಖ್ಯವಾಹಿನಿಗೆ ಸೇರಿಸಿಕೊಂಡ್ರೆ ಬಹುಶಃ ಒಂದು ಸುದೃಢವಾದಂಥ, ಬಲಿಷ್ಠವಾದಂಥ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಮ ಮಕ್ಕಳನ್ನು ಬೆಳೆಸುವುದೇ ನಾಳಿನ ನಮ್ಮ ಒಳಿತಿಗಾಗಿ ಎನ್ನುವಂತಹ ಒಂದು ಮಾತಿದೆ. ಅದು ನಮ್ಮ ಒಳಿತು ಅಂತ ಹೇಳಿದರೆ ಕೇವಲ ನಮ್ಮ ಮನೆಯ ಒಳಿತು ಅಲ್ಲ, ಅದು ಅವರ ಸಮಾಜದ ಆಸ್ತಿ, ದೇಶದ ಆಸ್ತಿ. ಆ ರೀತಿ ಆಗಬೇಕಿದ್ರೆ ಮಕ್ಕಳ ಬೆಳವಣಿಗೆ ಅದು ಸಮಾಜಕ್ಕೆ ಪೂರಕವಾಗಿರಬೇಕು, ಕೇವಲ ಮನೆಗೆ ಪೂರಕವಾಗಿದ್ದರೆ ಸಾಕಾಗುವುದಿಲ್ಲ. ಅಂತಹದ್ರಲ್ಲಿ ಈ ಮಾದಕ ದ್ರವ್ಯಕ್ಕೆ, ಚಟಕ್ಕೆ ಬಲಿ ಬೀಳದ ಹಾಗೆ ನಮ್ಮ ಮನೆಯ ಮಕ್ಕಳನ್ನು, ನಮ್ಮ ಸಮಾಜವನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಕೈ ಜೋಡಿಸೋಣ ಅಂತ ಹೇಳಿಕೊಳ್ಳುತ್ತಾ, ಈ ಮಾದಕ ದ್ರವ್ಯ ಜಾಗೃತಿಯ ದಿನಾಚರಣೆಯನ್ನು ಯಾಕಾಗಿ ಆಚರಿಸ್ತಿದ್ದಾರೆ, ಅದರ ಮಹತ್ವ ಸಫಲವಾಗಲಿ, ಸಾರ್ಥಕವಾಗಲಿ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇವೆ. ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು. ಧನ್ಯವಾದ.